ವಿಶ್ವ ತೀಯ ಸಮ್ಮೇಳನ ಮಾಡುವುದಕ್ಕೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಗೆ ಹೇಳಿದ 10 ಜನ ಕರ್ಕೊಂಡು ಬನ್ನಿ, ಇಲ್ಲ ನಮ್ಮ ತೀಯ ಸಮಾಜದ ಎಷ್ಟು ಮನೆ ಇದೆ ಅಷ್ಟು ಮನೆಗೂ ಆ ದಿನ ಬೀಗ ಹಾಕಬೇಕು. 2, 3, 4 ಜನ ಬರುವುದಲ್ಲ, ಆ ತೀಯ ಸಮಾಜದ ಮನೆಗೆ ಬೀಗವೇ ಹಾಕಬೇಕು. ಆ ದಿನ ಬೀಗ ಹಾಕಿ ಎಲ್ಲರೂ ನೆಹರು ಮೈದಾನಕ್ಕೆ ಬರಬೇಕು. ಆದ ಕಾರಣ ನಾನು ಹೆಚ್ಚಿಗೇನು ಮಾತಾಡುವುದಿಲ್ಲ, ಸಂದರ್ಭ ಸಿಕ್ಕಿದಾಗ ಬೇಕಿದ್ರೆ ಮಾತಾಡ್ಬೋದು. ಅವಕಾಶ ಮಾಡಿದ್ದಕ್ಕೆ ನನಗೆ ವಂದನೆಗಳು ಸಲ್ಲಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಕೂಡಿಕಳದ ಪುಣ್ಯದ ಮಣ್ಣಿನಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಸಮಾವೇಶಕ್ಕೆ ಜನರನ್ನು ಸೇರಿಸಿಕೊಳ್ತಾರೆ ಎಂಬಂಥ ಭರವಸೆ ನಮಗಿದೆ. ನಮಗೆ ಮತ್ತೊಮ್ಮೆ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮ ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರುವಂಥ ಸುರೇಶ್ ಭಟ್ಟಗರ್ ಅವರು 1 ನಿಮಿಷದ ಮಾತನ್ನು ತಮ್ಮೊಡನೆ ಹಂಚಿಕೊಳ್ಳಿಕ್ಕಿದ್ದಾರೆ. ಕ್ಷೇತ್ರದ ಆರಾಧ್ಯವಾದ ಭಗವತಿ ಮಾತೆಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಹಾಗೆ ನನ್ನ ಕ್ಷೇತ್ರದ ಆಚಾರಪಟ್ಟವರೇ ಹಾಗೂ ಬೇರೆ ಕ್ಷೇತ್ರ ನಮ್ಮದೇ ಕ್ಷೇತ್ರದಿಂದ ಬಂದಂಥ ಆಚಾರಪಟ್ಟವರೇ, ಗುರಿಕಾರರವರೇ, ಹಾಗೆಯೇ ನಮ್ಮ ವೇದಿಕೆಯಲ್ಲಿರುವ ನಮ್ಮ ಕೊಲ್ನಾಡು ಕ್ಷೇತ್ರದ ಅಧ್ಯಕ್ಷರು ಹಾಗೂ ಎಲ್ಲ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಅಧ್ಯಕ್ಷರು, ಇಲ್ಲಿನ ವಲಯ ಅಧ್ಯಕ್ಷರು ಹಾಗೂ ಮಹಿಳಾ ನಾಯಕಿಯರು, ಇವತ್ತು ನಾನು ಹೇಳುವುದು ಇಷ್ಟೇ. ತೀಯ ಸಮಾಜ ಮತ್ತು ನಮ್ಮ ಕ್ಷೇತ್ರ ನಾವು ಒಂದು ತಲೆಯಲ್ಲಿಟ್ಕೊಳ್ಬೇಕು. ಕ್ಷೇತ್ರ ಬೇರೆ, ತೀಯ ಸಮಾಜ ಬೇರೆ ಅಲ್ಲ. ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲಸ ಮಾಡುವಾಗ ತೀಯ ಸಮಾಜದ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಯಾಕಂತೇಳಿದ್ರೆ ಇದೇ ಹಾಲಲ್ಲಿ ತೀಯ ಸಮಾಜದ ಇದು ನಮ್ಮ ಕ್ಷೇತ್ರದ ಮಹಾಸಭೆ ಆದಾಗ ನಮ್ಮನ್ನು ತೀಯ ಸಮಾಜದವರೇ ಈ ಕ್ಷೇತ್ರಕ್ಕೆ ಈ ಉನ್ನತ ಸ್ಥಾನಕ್ಕೆ ನಮಗೆ ಆಸ್ವಾದಿಸಿ ಕಳಿಸಿದ್ದಾರೆ. ಹಾಗಿರುವಾಗ ತೀಯ ಸಮಾಜ ಬೇರೆ ಅಲ್ಲ, ಕ್ಷೇತ್ರ ಬೇರೆ ಅಲ್ಲ. ಹಾಗಿರುವಾಗ ತೀಯ ಸಮಾಜದ ಸಂಘಟನೆ ಬಗ್ಗೆ ನಾವು ಕ್ಷೇತ್ರದವರು ಪೂರ್ಣ ಪ್ರಮಾಣದ ಅದಕ್ಕೆ ನಮ್ಮ ಅದಕ್ಕೆ ಒಂದು ಸಪೋರ್ಟ್ ಬೇಕು, ಅದನ್ನು ನಾವು ಕೊಡಲೇಬೇಕು. ಯಾಕಂತೇಳಿದರೆ ಕೆಲವು ಕಡೆ ನಮ್ಮ ಕ್ಷೇತ್ರದ ಇದಿದೆ, ಅದು ಸಂಘಟನೆ ಬೇರೆ ಕ್ಷೇತ್ರ ಬೇರೆ ಅಂಥ ಒಂದು ಭೇದಭಾವ ನಮಗೆ ಬೇಡ. ನಾವೆಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡುವ ತೀಯ ಸಮಾಜಕ್ಕೆ. ನಾನು ಹೇಳೋದಾದ್ರೆ ಇಷ್ಟೇ, ಇದು ನಾವು ಫಸ್ಟ್ ಒಂದು ಡೇಟ್ ಫಿಕ್ಸ್ ಮಾಡುವ ಒಂದು ಅಂದಾಜಲ್ಲಿ ನಂದೊಂದು ಸಲಹೆ. ಯಾಕಂತೇಳಿದರೆ ಅದು ಮಾಡದೆ ಒಂದು ಸಮಯವನ್ನು ನಿರ್ಧರಿಸದೆ ನಮಗೆ ಮುಂದೆ ಹೋಗಲಿಕ್ಕೆ ಕಷ್ಟ. ಮತ್ತು ಇದು ಒಳ್ಳೆಯ ಸಮಯ. ಯಾಕಂತೇಳಿದರೆ ಈಗ ಇದಕ್ಕೆ ಪ್ರಚಾರ ಮಾಡಲಿಕ್ಕೆ ಈಗ ಇಲ್ಲಿ ಭರಣಿ ಇದೆ, ಬೊಳನಾಡಲ್ಲಿ ಬ್ರಹ್ಮಕಲಶ ಇದೆ, ನಂತರ ಎಲ್ಲ ಕ್ಷೇತ್ರದಲ್ಲಿ ಈಗ ಜನ ಒಂದು ಆಟೋಮ್ಯಾಟಿಕ್ ಆಗಿ ಸೇರುವಂಥ ಒಂದು ಪರಿಸ್ಥಿತಿ ಇದೆ. ಆ ಸಮಯದಲ್ಲಿ ನಾವು ಇದನ್ನು ಪ್ರಚಾರ ಮಾಡಿದರೆ ಈ ನಮ್ಮ ಸಮಾವೇಶಕ್ಕೆ ಅದು ಒಳ್ಳೆಯ ಒಂದು ಯಶಸ್ವಿ ಸಿಗುವಂಥ ಒಂದು ಲಕ್ಷಣ ಇದೆ. ಇಲ್ಲದ್ರೆ ನಾವು ಇದಕ್ಕಾಗಿಯೇ ಬೇರೆಯೇ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಈ ಎಲ್ಲ ಕ್ಷೇತ್ರದ ಈಗ ಸಮಾರಂಭ ಇರುವಾಗ ನಮಗೆ ಅಲ್ಲಿ ಇನ್ವಿಟೇಷನ್ ಆದರೆ ಇದನ್ನು ನಾವು ಇದು ಮಾಡಲಿಕ್ಕೆ ನಮಗೆ ಅಲ್ಲೇ ಸುಲಭ ಆಗುತ್ತೆ. ಇದರ ಹಿಂದುಗಡೆ ನಾವು ಜಾಸ್ತಿ ಹೋಗಬೇಕಂತಿಲ್ಲ. ಯಾಕಂದರೆ ಅಲ್ಲಲ್ಲಿ ಆ ಕ್ಷೇತ್ರದ ಬಗ್ಗೆ ಬರುವಾಗ ನಮ್ಮ ಈ ಕಮಿಟಿಯವರನ್ನು ಒಂದು 5 ಜನರನ್ನು ಅಲ್ಲಿ ನಿಲ್ಲಿಸಿ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ಬೋದು. ನಾನು 10,000 ಅಲ್ಲ, ನಾವು 10,000ದ ಚಿಂತನೆ, ಒಂದು 50,000 ಜನ ಆದರೂ 1,00,000 ಜನ ಇರುವಾಗ 50,000 ಜನ ಸೇರಿಸಲಿಕ್ಕೆ ನಮಗೆ ಆಗಿಲ್ಲ ಅಂತ ಹೇಳಿದರೆ ಇದು ನಾವು ಆ್ಯಕ್ಚುಲಿ 10,000ಕ್ಕೆ ನಾವು ಸಮಾವೇಶ ಮಾಡೋದು ಅದು ನಾವು ಬೇಡ. ನಾವು 50,000 ಜನ ಸೇರಿಸೋದಾದರೆ ಮಾತ್ರ ಮಾಡು, ಇಲ್ಲದ್ರೆ ತೀಯ ಸಮಾಜದ ಬಗ್ಗೆ ಬೇರೆಯವರು ಯಾರು ತಲೆ ಕೆಡಿಸಿಕೊಳ್ಳೋದಿಲ್ಲ. 50,000 ಜನ ಸೇರಿದರೆ ಮಾತ್ರ ಯಾವ ರಾಜ್ಯಕ್ಕೆ ಇರಲಿ ಯಾರೇ ಇರಲಿ ಅದರ ಬಗ್ಗೆ ಚಿಂತನೆ ಮಾಡ್ತಾರೆ. ಅಂತಿರುವಾಗ ನಾನೇನು ಜಾಸ್ತಿ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ಇನ್ನೊಂದು ಸಲಹೆ ಅಂತೇಳಿದರೆ ನಾವು ವೇದಿಕೆಯಲ್ಲಿದ್ದವರೇ ಮಾತಾಡೋದಲ್ಲ, ಒಂದು 5 ಜನ ಆದರೂ ಅಲ್ಲಿಂದ ಒಂದು ಸಲಹೆ ನಮಗೆ ಮೈಕ್ ಕೊಡಿಯವರಿಗೆ ಕೊಡಲಿ. ಯಾಕಂತೇಳಿದರೆ ನಾವೇ ಮಾತಾಡಿ ಅವರು ಖಾಲಿ ಕ್ಲಾಪ್ ಕೊಡಲಿಕ್ಕೆ ಅಲ್ಲ, ಅವರು ಸಲಹೆ ನಮಗೆ ಬೇಕು. ನಮ್ಮ ಸಮಾಜ ಅವರು ನಮ್ಮ ಕೆಲಸ ಮಾಡುವವರು ಅವರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ನಾವೇ ಸ್ಟೇಜಲ್ಲಿ ಕೂತ್ಕೊಂಡು ಮಾತಾಡಿದರೆ ಇದು ಆಗೋದಿಲ್ಲ. ಆಗಿರುವಾಗ ಅವರಿಗೆ ಸ್ವಲ್ಪ ಒಂದು 10 ನಿಮಿಷ ಒಂದು ಇಷ್ಟು ಸಮಯ ಕೊಟ್ಟಿದ್ದೀರಿ, ಇನ್ನೊಂದು 15 ನಿಮಿಷ 20 ನಿಮಿಷ ಅವರಿಗೆ ಕೊಡಿ. ಅದರಲ್ಲಿ ಯಾರಾದರೂ ಪ್ರಮುಖರು ಸಲಹೆಯಲ್ಲಿಕ್ಕಿದ್ರೆ ಹೇಳಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೊತೆಗೆ ಸಭಿಕರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ತಿಳಿಸಿದರು. ನಾವು ಈಗಾಗಲೇ ಸಭಿಕರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವಂಥ ನಿರ್ಣಯವನ್ನು ತಗೊಂಡಿದ್ದೇವೆ. ಈ ಕೆಲವರು ಇಂಪಾರ್ಟೆಂಟ್ ಲೀಡರ್ಸ್ ಯಾರಿದ್ದು ಮಾತಾಡಿಕೊಂಡು ಅವರು ಸಜೆಷನ್ ಕೊಟ್ಟ ನಂತರ ಸಭಿಕರಿಂದ ತಗೊಳ್ಳಿಕ್ಕೆ ಸಲಹೆ ತಗೊಳ್ಳಿಕ್ಕಿದೆ. ಅದ್ರ ಜೊತೆಗೆ ಇನ್ನೂ ಒಂದು ಇದೀಗ ನಾವೀಗ ನಿಮ್ಮಿಂದ ಸಲಹೆ ಕೇಳ್ತಾ ಇದ್ದೇವೆ. ಆದರೆ ನಾವು ಟೆಂಟೇಟಿವ್ ಆಗಿ ಏಪ್ರಿಲ್ 15ರ ನಂತರ ಸಂಡೇ ಯಾವಾಗ ಬರ್ತದೆ ಆ ದಿವಸ ಮಾಡ್ಬೋದಾ ಬೇಡವಾ ಅಥವಾ ಮುಂದೆ ಯಾವಾಗ ಮಾಡಬೇಕಂತ ನಿಮ್ಮ ಅಭಿಪ್ರಾಯ ಕೇಳಿಕೊಂಡು ಮತ್ತೆ ಒಂದು ಡಿಸಿಷನ್ ತಗೊಳ್ಳುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವು ಮಾತಾಡುವವರು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಏಪ್ರಿಲ್ ಎಂಡಿನೊಳಗೆ ಮಾಡ್ಬೋದಾ, ಏಪ್ರಿಲ್ ತಿಂಗಳ 15ರ ನಂತರ ಎಂಡಿನೊಳಗೆ ಮಾಡ್ಬೋದಾ ಅಥವಾ ಬೇರೆ ಯಾವ ದಿವಸ ಆಗಬೇಕಾ, ಆ ಸಮಯದಲ್ಲಿ ಮಾಡಲಿಕ್ಕೆ ನಿಮಗೆ ಒಪ್ಪಿಗೆ ಇದ್ದರೆ ಮತ್ತೆ ನಾವು ಇಲ್ಲಿ ಒಂದು ತೀರ್ಮಾನ ಕೈಗೊಳ್ತೇವೆ. ಅದಕ್ಕೆ ದಯವಿಟ್ಟು ತಾವು ಮಾತಾಡುವವರು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕಾಗಿ
ಏಪ್ರಿಲ್ 20ಕ್ಕೆ ಸಶೀತಲ ಉತ್ಸವ ಇರ್ತದೆ, ಅವತ್ತು ಮಾಡಲಿಕ್ಕೆ ಆಗೋದಿಲ್ಲ. 27 ಮತ್ತು ಸಂಡೇ ಇರೋದು ಏಪ್ರಿಲ್ 27. ಮತ್ತೆ ಇರೋದು ಮೇ 4ಕ್ಕೆ ಮತ್ತೆ ಮಳೆ ಬರ್ತದೆ, ಅದು ಆಗೋದಿಲ್ಲ. 27ಕ್ಕೆ ಆಗ್ತದೋ ನೋಡಬೇಕು. ಅದು ನಿಮ್ಮ ಅಭಿಪ್ರಾಯ ತಿಳಿಸಿ. ದಯವಿಟ್ಟು ಈಗ ಯಾರ್ಯಾರು ಮಾತಾಡಲಿಕ್ಕಿದೆ ದಯವಿಟ್ಟು ಎಲ್ಲ ಸಂಬಂಧಪಟ್ಟವರು ತಾವೆಲ್ಲ ಎಲ್ಲರೂ ಇದ್ದೀರಿ. ನಿಮ್ಮ ಅಭಿಪ್ರಾಯಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಅಭಿಪ್ರಾಯ ಕೊಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ, ಅಚ್ಚಮ್ಮಾರರೇ, ಎಲ್ಲ ಸಮಾಜ ಬಾಂಧವರಿಗೆ ಅಭಿನಂದಿಸ್ತಾ, ಇದೊಂದು ಬಹಳ ಉತ್ತಮವಾದಂತಹ ಕಾರ್ಯಕ್ರಮ. ಯಾಕೆಂತೇಳಿದರೆ ನಾವು ತೀಯರು ಇಷ್ಟರ ತನಕ ಸಂಘಟನೆಯಲ್ಲಿ ಮುಂದೆ ಬರಲಿಲ್ಲ. ಯಾಕೆಂತೇಳಿದರೆ ನಾವು ಟಿ ವಿಯಲ್ಲಿ ಪ್ರತಿ ಸಲ ನೋಡ್ತಾ ಇರ್ತೇವೆ, ಒಕ್ಕಲಿಗರ ಸಂಘ, ಆ ಸಂಘ, ಈ ಸಂಘ ಎಲ್ಲವನ್ನು ನೋಡ್ತೇವೆ. ಯಾವುದೇ ಒಂದು ಸಮಾರಂಭ ಆಗ್ತಾ ಇದ್ದರೂ ಕೂಡ ಮುಖ್ಯಮಂತ್ರಿ ಇರ್ತಾರೆ, ಮುಖ್ಯಮಂತ್ರಿ ಹತ್ತಿರ ಒಂದು ಸ್ವಾಮೀಜಿಯವರು ಕೂಡ ಕೂತ್ಕೊಂಡಿರ್ತಾರೆ, ಅವರ ಸಂಘದ ಸ್ವಾಮೀಜಿಯವರು. ಪ್ರಧಾನಿ ಹತ್ರ ಕೂಡ ಒಂದು ಸ್ವಾಮೀಜಿಯವರು ಕೂತ್ಕೊಳ್ತಾ ಇರ್ತಾರೆ. ಹಾಗೆ ನಾವು ಸಂಘಟನೆ ಮಾಡಿ ಪ್ರಧಾನಿ ಹತ್ರ, ಮುಖ್ಯಮಂತ್ರಿ ಹತ್ರ, ನಮ್ಮ ಅಚ್ಚಮಾದ್ರು ಕೂಡ ಕೂತುಕೊಳ್ಳುವ ರೀತಿಯಲ್ಲಿ ನಾವು ಸಂಘಟನೆಯನ್ನು ಮಾಡಬೇಕು. ಹಾಗೆ ಈಗ ನಾವು ಏಪ್ರಿಲ್ 27ರ ಅಂದಾಜಿಗೆ ಅಂತೇಳಿ ಸಮಾವೇಶ ಅಂತೇಳಿ ಒಂದು ತೀರ್ಮಾನವನ್ನು ಮಾಡ್ತಾ ಇದ್ದೇವೆ. ಹಾಗೆ ಸಮಾವೇಶ ಮಾಡುವಾಗ ಈ ಸಲ ನಾವು ಬೋಲ್ನಾಡಿನಿಂದ ಈಗ ಈ ಚಿಕ್ಕ ಒಂದು ಕಾರ್ಯಕ್ರಮಕ್ಕೆ 2 ಬಸ್ ಜನ ಬಂದಿದ್ದೇವೆ. ಯಾಕೆಂತೇಳಿದರೆ ನಮ್ಮ ರೂವಾರಿ ಆಗಂತ ಕೃಷ್ಣ ಒಚ್ಚಿಲ್ ಅವರ ನೇತೃತ್ವದಲ್ಲಿ. ಹಾಗೆ ಸಮಾವೇಶಕ್ಕೂ ಕೂಡ ನಾವು 800 ಪಂಜದಿಂದ ಬಾಯಾರ ತನಕ ನಾವು ಜನ ಇದ್ದೇವೆ. ಒಂದು 900 ಮನೆಗಳಿವೆ. ನಾವೊಂದು 25 ಬಸ್ಗಳ ತನಕ ನಾವು ಬರಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ನಾವು ನಡೆಯುವಂತಹ ನಾಡ್ದು ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 9ನೇ ತಾರೀಕಿಂದ 27ನೇ ತಾರೀಕು ತನಕ ಬೋಲ್ನಾಡಿನಲ್ಲಿ ಬ್ರಹ್ಮಕಲಶೋತ್ಸವ ಭರಣಿ ಜಾತ್ರೆ ನಡೀತದೆ. ಅದಕ್ಕೆ ನಮ್ಮದೀಗ 18ನೇ ಕ್ಷೇತ್ರ. ಈ 17 ಕ್ಷೇತ್ರದವರು ಕೂಡ ಬಹಳ ಉತ್ತಮ ರೀತಿಯಲ್ಲಿ, ಇದೂ ಕೂಡ ಒಂದು ಸಮಾವೇಶ ಅಂತ ಹೇಳುವ ರೀತಿಯಲ್ಲಿ ಉತ್ತಮ ರೀತಿಯ ಸಹಕಾರವನ್ನು ಕೊಟ್ಟು ನಮಗೆಲ್ಲರಿಗೂ ಕೂಡ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ವಿನಂತಿಸ್ತಾ, ನಾವು ನಿಮ್ಮ ಸಮಾವೇಶಕ್ಕೂ ಕೂಡ ಎಲ್ಲರೂ ಕೂಡ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತೇವೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮ್ಮ ಈ ಸಮಾವೇಶ ನಮ್ಮ ಸದಾಶಿವ ಉಳ್ಳಾಳ ಅವರು ಈ ಹಿಂದೆ ಸುಮಾರು 2-3 ವರ್ಷದಿಂದ ಕೂಡ ಈ ಸಮಾಲೋಚನಾ ಸಭೆಯನ್ನು ಮಾಡಿ ಇವತ್ತು ಈ ಸಭೆಗೆ ಒಂದು ಅರ್ಥಪೂರ್ಣವಾದಂಥ ಒಂದು ಮಾತು ಬಂದಿದೆ. ಯಾಕಂದರೆ ಮೊನ್ನೆ 22ನೇ ತಾರೀಕಿಗೆ ಸೇರಿದ ಸಭೆಯಲ್ಲಿ ಜನ ಕಮ್ಮಿ ಆಯಿತು. ಆದ್ದರಿಂದ ಕೃಷ್ಣೋಚ್ಚಿಲ್ ಅವರಿಗೆ ಅದೊಂದು ಅಸಮಾಧಾನವಾಗಿತ್ತು. ಆದ್ದರಿಂದ ಅವರೇ ಹೇಳಿದರು, ನಾನು ಕೂಡ ಬೋಲ್ನಾಡಿಂದ 2 ಬಸ್ ತರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕೈಲಾಸ ಕ್ಷೇತ್ರದಿಂದ 2 ಬಸ್ ಬಂದಿದೆ. ಅದೇ ರೀತಿ ದಯವಿಟ್ಟು ಆದಷ್ಟು ಈ ಸ್ವಲ್ಪ ಸಮಯದಲ್ಲಿ ತಗೊಂಡು ಮಾತಾಡಿದ್ರು ಸಮಾವೇಶ ಒಳ್ಳೆ ರೀತಿಯಲ್ಲಿ ನಡೆಯುತ್ತದೆ ಮತ್ತು ಒಳ್ಳೆಯ ರೀತಿಯಿಂದ ನಡೀಬಹುದು ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಕ್ತಾಯ. ಆದಷ್ಟು ಕಡಿಮೆ ಸಲಹೆಗಳು, ಉತ್ತಮ ಸಲಹೆಗಳು ಯಾವ ರೀತಿ ಮಾಡ್ಬೋದು ಅನ್ನೋದು ಆದಷ್ಟು ಕಡಿಮೆ ಅವಧಿಯಲ್ಲಿ ಸಲಹೆ ಕೊಟ್ಟರೆ ಒಳ್ಳೆಯದು ಅಂತ ನಿಮ್ಮಲ್ಲಿ ಮಹಿಳೆಯರು ಯಾರಾದರೂ ಮಾತಾಡೋರಿದ್ರೆ ಅಥವಾ ಬೇರೆ ಯಾರು ಮಾತಾಡೋದು ಮಾತಾಡಿ. ದಯವಿಟ್ಟು ಮೆಂಬರ್ ಆಗಿದ್ದೆ, ಕೆಲವು ಮೀಟಿಂಗ್ನಲ್ಲಿ ಭಾಗವಹಿಸಿದ್ದೆ. ಆದರೆ ಈಗ ನಮ್ಮ ಮಂಜೇಶ್ವರ ವಲಯಕ್ಕೆ ಈಗ ಏನು ಯಾರನ್ನು ಕೂಡ ಕರೆಯುವುದಿಲ್ಲ. ಅದು ಕಾರಣವೇನೆಂದೊಂದು ತಿಳಿಸಬೇಕು ನಾವು. ಮತ್ತೊಂದೇನೆಂದರೆ ನಮ್ಮ ಈ ಸಮಾಜದ ಮಹಿಳಾ ಸಂಘಟನೆಯನ್ನು ಕೂಡ ಒಂದು ಗಟ್ಟಿ ರೂಪದಲ್ಲಿ ಅದನ್ನು ಕೂಡ ಮಾಡಬೇಕೆಂದೇಳಿ ನನ್ನ ವಿನಂತಿ. ದಯವಿಟ್ಟು ತಾವು ಕೊಟ್ಟ ಸಲಹೆ ಉತ್ತಮವಾದ್ದು. ಈ ಸಮಾಜದಲ್ಲಿ ಸಾಮಾನ್ಯರು ಒಟ್ಟಿಗೆ ಸೇರಿಸಿಕೊಂಡು ಮಾಡುವಂಥದ್ದು, ಅದು ಖಂಡಿತವಾಗಿ ನಿಮ್ಮ ಅಭಿಪ್ರಾಯ ಒಳ್ಳೆಯದು. ಆಮೇಲೆ ಮಂಜೇಶ್ವರಕ್ಕೆ ತೀಯ ಸಮಾಜ ಮೀಟಿಂಗಿಗೆ ಹೇಳುವುದಿಲ್ಲ ಅಂತ ಹೇಳಿದ್ದೀರಿ. ಇಲ್ಲ, ನಾವು ಖಂಡಿತವಾಗಿಯೂ ಪ್ರತಿ ಸಭೆಗೆ ನಿಮ್ಮ ವಲಯ ಅಧ್ಯಕ್ಷರಿಗೆ ಹೇಳ್ತೇವೆ. ಇವರು ತೀರೋದ ನಂತರ ಮಾತ್ರ ನಿಮ್ಮ ಯಾರು ಪ್ರತಿನಿಧಿ ಬಂದಿರಲಿಲ್ಲ. ಯಾರು ಅವರು ಮಂಜೇಶ್ವರ ವಲಯದ ಅಧ್ಯಕ್ಷರು ಇದ್ದರು, ಅವರು ವಲಯ ಅಧ್ಯಕ್ಷರು ಕಳಿಸಲು ತೀರ್ಕೊಂಡ್ರು. ಆ ನಂತರ ಬರಲಿಲ್ಲ. ಮುಂದಕ್ಕೆ ನಿಮ್ಮ ವಲಯ ಅಧ್ಯಕ್ಷರು ಯಾರು ಬರ್ತಾರೆ, ನಾವು ಅದನ್ನು ತಮಗೆ ತಿಳುವಳಿಕೆ ಕೊಟ್ಟು ನೀವು ದೇವಸ್ಥಾನದಿಂದ ಬರುವಂಥ ವ್ಯವಸ್ಥೆ ಮಾಡಿ. ಅದಕ್ಕೆ ವಿಶ್ವ ತೀಯ ಸಮಾವೇಶ ಒಂದು ಒಳ್ಳೆ ಕಾನ್ಸೆಪ್ಟ್. ಈಗ ಪೂರ್ವಭಾವಿ ಸಭೆಯಲ್ಲಿ ಇಷ್ಟು ಜನ ನಾವು ಸೇರಿದ್ದೇವೆ ಅಂತ ಹೇಳಿದರೆ ಖಂಡಿತ ಅದು ಒಂದು ಸಮಾವೇಶ ಸೂಪರ್ ಸಕ್ಸಸ್ ಆಗ್ತದೆ. ನಾವೆಲ್ಲರೂ ಅದರ ಹಿಂದೆ ನಿಂತು ಈ ಯಶಸ್ವಿ ಆಗುವಾಗೆ ನಾವೆಲ್ಲರೂ ಕೆಲಸ ಮಾಡ್ತೇವೆ. ಒಳ್ಳೆಯ ಒಂದು ಕಾನ್ಸೆಪ್ಟ್, ಖಂಡಿತ ಯಶಸ್ವಿ ಆಗ್ತದೆ. ಹಾಗೂ ಏಪ್ರಿಲ್ 27 ತಾರೀಕು ಒಳ್ಳೆಯದಂತೇಳಿ ನಮ್ಮದು ಅಭಿಪ್ರಾಯ. ಥ್ಯಾಂಕ್ ಯು ವೆರಿ ಮಚ್. ತೀಯ ಸಮುದಾಯದಲ್ಲಿ ಎಲ್ರಿಗೂ ತೀಯರು ಅಂತ ಹೇಳಿದರೆ ಬಹಳ ಒಂದು ಅಂಜಿಕೆ.
ಏಕಂತ ಹೇಳಿ ಇವತ್ತಿಗೆ ಗೊತ್ತಾಗೋದಿಲ್ಲ. ಎಲ್ಲರಿಗೂ ಸಾಧಾರಣ 90% ಜನರಿಗೆ ತೀಯರ್ ಅಂತ ಹೇಳಿದರೆ ಅಂಜಿಕೆ. ಆ ಅಂಜಿಕೆಯನ್ನು ಬಿಡಿಸಬೇಕು. ಏಕೆಂತ ಹೇಳಿದರೆ ನಾವು ತೀಯರು ಯಾರು, ನಾವು ಎಲ್ಲಿಂದ ಬಂದವರು, ನಮ್ಮ ಕೆಲಸ ಯಾವುದು, ಮತ್ತು ನಾವು ಈಗ ಯಾವ ಸ್ಥಿತಿಯಲ್ಲಿದ್ದೇವೆ, ಯಾವ ಸ್ಥಿತಿಯಿಂದ ನಾವು ಬಂದವರು ಅಂತ ಹೇಳಿ ಇದನ್ನೆಲ್ಲ ಮನವರಿಕೆ ಮಾಡಬೇಕು ಈ ಜನರಿಗೆ. ಹಾಗೆ ಮಾಡಿಯೇ ನಾವು ಒಂದು ಸಮಾವೇಶಕ್ಕಂತ ಹೇಳಿ ಜನರನ್ನು ಕೂಡಿಸುವಾಗ ಎಲ್ರಿಗೂ ಅವರಿಗೆಲ್ರಿಗೂ ಅವರವರ ವಿಷಯದಲ್ಲಿ ನಾವು ತೀಯರು ನಮಗೆ ಇಂಥದ್ದೇ ಒಂದು ಗಣಸ್ತಿಕೆ ಉಂಟು, ನಮಗೆ ಇಂಥದ್ದೇ ಒಂದು ಸ್ಥಾನ ಉಂಟು ಅಂತ ಹೇಳಿ ಗೊತ್ತಾಗ್ತದೆ. ಕಾರಣಕ್ಕೆ ನಾನು ಹೇಳ್ತೇನೆ, ನಾವೆಲ್ಲರೂ ಹೇಳ್ತೇವೆ 15 ಕ್ಷೇತ್ರಗಳಿದ್ದೇವೆ ನಮ್ಮದು ಅಂತ ಹೇಳಿ. ಬರೀ 18 ಕ್ಷೇತ್ರದಲ್ಲಿ ಅಲ್ಲ ನಾವು ತೀಯರು ಇರುವುದು, ಅದಕ್ಕಿಂತ ಹೆಚ್ಚಿಗೆ ಇದ್ದಾರೆ ನೋಡಿ. ಬರೀ ಒಂದು 18 ಕ್ಷೇತ್ರದಲ್ಲಿ ಮಾತ್ರ ತೀಯರು ಇರುವುದಲ್ಲ, ಅದು ಈ ನಮ್ಮ ಸಮುದಾಯದವರಿಗೆ ಸಾಧಾರಣ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ತುಂಬ ಜನರಿಗೂ ಗೊತ್ತಿಲ್ಲ. ಆದ್ದರಿಂದ ಎಷ್ಟು ಜನರಿದ್ದೇವೆ, ಯಾವ ಕಡೆಯಲ್ಲಿದ್ದೇವೆ, ಯಾವ ಗ್ರೂಪ್ನಲ್ಲಿದ್ದೇವೆ, ಮತ್ತೆ ಪೂರ್ವಜರು ಮಾಡಿದ್ದಾರೆ. ಒಂದು 18 ಕ್ಷೇತ್ರದ ಒಂದು ವಲಯವನ್ನು ಮಾಡಿ ನಮಗೆ ಕೂಡುಕಟ್ಟನ್ನು ಮಾಡಿ ಕೊಟ್ಟಿದ್ದಾರೆ. ಆ ಒಕ್ಕೂಟ ಅವತ್ತೇ ಮಾಡಿದಂಥ ಒಕ್ಕೂಟ ಇವತ್ತಿಗೆ ಉಳಿಸಲಿಕ್ಕೆ ನಮ್ಮಿಂದ ಸಾಧ್ಯವೇ ಆಗಲಿಲ್ಲ. ಅದನ್ನು ನಾವು ಉಳಿಸಲಿಕ್ಕೆ ನೋಡಬೇಕು. ನೋಡಿದಲ್ಲಿ ನಮ್ಮ ಸಮ್ಮೇಳನ ಆಗಲಿ, ನಾವು ಮುಂದುವರಿದಂಥ ಹೆಜ್ಜೆ ನಮಗೆ ಸಂಪೂರ್ಣವಾಗಿ ಫಲ ಕೊಡ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನಮ್ಮ ಎಲ್ಲ ಬಂಧು ಬಾಂಧವರೇ, ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತೊಂದು ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ನಮ್ಮ ತೀಯಾ ಸಮಾಜದಿಂದ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇವತ್ತು ನಮಗೆ ನಿಜವಾಗಿಯೂ ಇಂತಹ ಒಂದು ಕಾರ್ಯಕ್ರಮ ಆಗ್ತದಂತ ಗೊತ್ತಿರಲಿಲ್ಲ. ನಾವೀಗ ಬೋಳ್ನಾಡು ಕ್ಷೇತ್ರದಿಂದ ಬಂದಿದ್ದೇವೆ. ಈ ಬೋಳ್ನಾಡು ಕ್ಷೇತ್ರದ ರೂವಾರಿಯು ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಆದಂತಹ ಶ್ರೀಯುತ ಕೃಷ್ಣ ಎನ್ ಉಚ್ಚಿಲ್ರವರ ನೇತೃತ್ವದಲ್ಲಿ ನಾವೀಗ 2 ಬಸ್ ಜನ ಬಂದಿದ್ದೇವೆ. ಆದ್ದರಿಂದ ನಾನು ಹೇಳುವುದೇನೆಂದರೆ, ಏಪ್ರಿಲ್ 27ಕ್ಕೆ ಈ ಒಂದು ವಿಶ್ವ ಸಮ್ಮೇಳನ ನಡೆಸುವುದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ನಾವೆಲ್ಲರೂ 800 ಪಂಚದಿಂದ ಹಿಡಿದು ಬಾಯಾರು ತನಕ ನಮ್ಮ ಕ್ಷೇತ್ರದ ರೂವಾರಿಗಳಾದ ಶ್ರೀಯುತ ಕೃಷ್ಣ ಎನ್ ಉಚ್ಚಿಲ್ರವರ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬರ್ತೇವೆ. ಮಾತ್ರವಲ್ಲದೆ ಈ ಸಮಯ ನಮ್ಮ ಮಕ್ಕಳಿಗೂ ಮಕ್ಕಳ ಹೆತ್ತ ಅಮ್ಮಂದಿರಿಗೂ ಬಹಳ ಉತ್ತಮವಾದಂತಹ ಸಮಯ. ಆದ್ದರಿಂದ ಯಾವುದೇ ಪರೀಕ್ಷೆ ಇರುವುದಿಲ್ಲ, ಯಾವುದೇ ಎಕ್ಸಾಮ್ಗಳು ಈ ಒಂದು ಸಮಯದಲ್ಲಿ ಇರುವುದಿಲ್ಲ. ಆದ್ದರಿಂದ ಮಕ್ಕಳು, ಹೆತ್ತವರು, ಅವರ ಎಲ್ಲರೂ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯ ಆಗ್ತದಂತ ಹೇಳುತ್ತಾ ಈ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. 27ರ ತನಕ ಇದೆ ಅಂತ ಹೇಳಿದ್ರಿ. 27ಕ್ಕೆ ಇದ್ರೆ ನಮಗೆ ಅದು ಕಷ್ಟ ಆದಿತ್ತು. ಮಾರ್ಚ್ ಸರಿ ಹಾಗಾದ್ರೆ ಏಪ್ರಿಲ್ 27ಕ್ಕೆ ಯಾವುದಿಲ್ಲ ತೊಂದರೆ ಸರಿ. ಈಗ ವಿಶ್ವ ಸಮ್ಮೇಳನ ಆಗ್ತದೆ ರಾಜಕೀಯಕ್ಕೆ ಬಿಸಿ ಮುಟ್ಟಿದ ಜಿಲ್ಲೆಯಲ್ಲಿ ಇದು ನಿಗಳ ಸೀಟ್ ಗಟ್ಟಿ ಆಗೇನ ಅಲ್ಲೇ തീയർക്ക് ഇങ്ങനെ പിന്നൊക്കെ ബെനിഫിറ്റ് ഉണ്ടാ ചിലങ്ങ് ഞങ്ങൾ തീയർ ചിലങ്ങ് കാതെന്ന് പിടിച്ച ഒരേ വിലയില്ല എല്ലാവരും എത്രയോ താണ ജാതി ഞങ്ങൾ തീയറിൽ എത്ര കഷ്ടം വിശ്വസമ്മേളനം ആക്കുന്ന സമയത്ത് ഞങ്ങൾ തീയർക്ക് ഒരു ഭരോസ കൊടുക്കണം. ഇത് കാലി രാജകീയക്ക് വേണ്ടി ഞങ്ങൾ രാജകീയ സർക്കാരത്തിന് ഇങ്ങനെ ഞങ്ങൾ ആൾക്കാരെ കാട്ടിച്ചിട്ട് ഇങ്ങനെ ഞങ്ങളെ സീറ്റ് കട്ടിയാക്കാൻ മാത്രമല്ല ഇത് താണ ജാതിനെ ഞങ്ങൾക്ക് ಪ್ರತಿಯೊರ್ತನೂ ಮೀತಾಗ ಕೊಂಡು ನನಗಾದ ಅವಕಾಶ ಇಲ್ಲಿ ಉಂಟು. ಇನ್ನೊಂದು ഞങ്ങളെ ಸಮಾವೇಶ ಹಾಕണമെങ്കിൽ സമാജ ಮುಂದುವರಿയണമെങ്കിൽ നമ്മുടെ വംശാഭിവൃദ്ധി വേണം. ഇങ്ങനത്തെ കുറേ ഞങ്ങൾ തീയറിൽ സമസ്ത ഉണ്ട്. ഇതെല്ലാം ഈ വിശ്വ സമ്മേളനത്തിൻ്റെ ഒക്കത്ത ഇതിൻ്റെ വലയത്തിൽ ഇത് ചർച്ച ആവണം. ഇതെല്ലാം ചില കുറേ ഉണ്ട്. വിദ്യാഭ്യാസത്തിന് പഠിച്ച ഇപ്പം വിദ്യാഭ്യാസം മാത്രമല്ല ചില ഞങ്ങൾ എത്ര പിള്ളേർ മംഗലാവതെ ഉണ്ട് ബേസ് കഴിഞ്ഞവർക്ക് മംഗലാവുന്നത്. ഇതെല്ലാം ഞങ്ങളെ ഈലെ ചർച്ച ആവേണ്ട സംഗതി. കാലം ഞങ്ങൾ വിശ്വ സമ്മേളനമാക്കിയിട്ട് 10,000 ആളെ കൂട്ടിയിട്ട് അവിടെ ഞങ്ങൾ രാജകീയമായിട്ട് അല്ല സർക്കാരത്തിന് ഇതാക്കിയിട്ട് ഞങ്ങൾക്ക് സീറ്റ് കിട്ടുന്നത് മാത്രമല്ല ഇപ്പം എല്ലാ സമുദായത്തിലും ഇതുണ്ട്. ഞങ്ങൾക്ക് അവർ നോക്കി അവർ ഓർന്നു പോകുന്നവർ നോക്കി ആ സമാവേശം അവർക്ക് ഗട്ടിയാവണമെങ്കിൽ അവർ താതിനെ തന്നെ ഈനെ മീത്തൊക്കെ പോയിട്ട് വിദ്യാഭ്യാസം പഠിച്ച ആരോഗ്യത്തിന് പഠിച്ച ചിലങ്കിൽ ഭവനം ഇല്ലാത്തവർക്ക് ഭവനത്തിൻ്റെ ഒരു വ്യവസ്ഥ എടുത്തോളം. ഇപ്പം കൃഷ്ണ ഉച്ചില കാലി ബോൾനാട് ക്ഷേത്രം മാത്രം നിർമ്മിക്കുന്നല്ല അയാൾ പൈസ ഉണ്ടെങ്കിൽ കുറേ പൈസ ഉണ്ടെങ്കിൽ ഒരു ക്ഷേത്ര പേര് പറഞ്ഞിട്ട് ക്ഷേത്രം മാത്രമല്ല അയാൾ വിദ്യാഭ്യാസത്തിന് കൊടുക്കുന്നു. അങ്ങനെ ആരോഗ്യത്തിന് വേണ്ടി നല്ല ചാലഞ്ച് ഇടുന്ന അയാൾ പ്രതി ഒരു ആൾക്കും ആരോഗ്യത്തിന് വേണ്ടി അയാൾ
പിന്നെ മരുന്നിന് അവിടെ നീക്ക് നിരന്തരമായിട്ട് കൊടുത്തോണ്ട് എത്രയോ പൈസ ഖർച്ചാಗಿದೆ. ഇപ്പൊ ആരോഗ്യത്തിന് സമസ്യ ഇല്ലാതെ ആരുമില്ല. കുറേ നേരം മുന്നേ നിങ്ങൾക്ക് ಬೇಜಾರಾവും ಮತ್ತೆ ഇതിലൊക്കെ ಗಣ್ಯ ವ್ಯಕ್ತಿಯಾയിട്ട് അല്ലെങ്കിൽ ಈ ಕಮಿಟಿಗೆ പോകുന്നവർക്ക് ನಿಪಟ ಚೆಲ್ಲರು ತೀಯರ ಚೆಲ್ಲರು ಆಚಾರ ವಿಚಾರ ಎಲ್ಲ ಗೊತ್ತು ಬೇಣು. ಆಚಾರ ವಿಚಾರ ಗೊತ್ತು ಬೇಣು. അതിലേക്ക് ഇപ്പോൾ ഒരു വ്യക്തി അതിൻ്റെ ചാർജ് എടുക്കുമ്പോൾ അവന് ആചാരക്കാര് അവ ഗുരുക്കാരന്മാർ എന്ത് ഭഗവതി ക്ഷേത്രം എന്ത് തറവാട് എന്ത് തറവാടിൽ എന്ത് ഉള്ളത് എങ്ങനെ ആരാധിക്കും ഇതെല്ലാം അവർക്ക് അറിയുന്നു വേണം. അച്ഛന്മാരെ എങ്ങനെ ഗൗരവിക്കുന്നു പ്രത്യേകം നിങ്ങൾ സീറ്റ് അവിടെ കൊടുത്തത് അവർക്ക് ശരി സമുദായത്തിന് ഒരു ഒക്കെട്ടായി കൊണ്ടതിന് കഷ്ടമുണ്ട്. അപ്പോൾ വിശ്വസമയം എടുക്കുന്ന നല്ല ആളെ കൂടണമെന്നെങ്കിൽ എല്ലാവരും ഒരു ഒക്കട്ടാണെന്നെങ്കിൽ ഞമ്മ ഒരു ഭരവസ ഈലെ കൊടുക്കണം. കാലം ഇത് ഞങ്ങൾ വിശ്വസമ്മേളനാക്കി ആള് കൂട്ടുന്നതല്ല ഞങ്ങളെ സമാജത്തിന് ഞങ്ങൾക്ക് വരുന്ന സർക്കാരിന് ബെനിഫിറ്റിന് ആട്ട് അല്ല ഞങ്ങളിൽ ഉണ്ടായിരുന്നു എല്ലാ രീതിയിലും ഞങ്ങൾ സഹകരിക്കുന്നതിൽ അവർക്കൊരു ഭരവസ കൊടുത്തെങ്കിൽ ഇത് വിശ്വസമ്മേളനം നല്ല രീതിയിൽ മുൻവരുന്നതാണ് എൻ്റെ ഒരു അഭിപ്രായം. എന്നാ എനിക്ക് ബേജാറായിട്ടുണ്ടെന്നെങ്കിൽ ജില്ലയിൽ എന്നെ ക്ഷമിക്കണം. ഞാൻ ഉണ്ടായ വിളിച്ചുള്ള ആളുവാ. ക്ഷേത്രത്തിന്റെ അച്ഛന്മാർ ഗുരുക്കാരന്മാർ അങ്ങനെ ಇನ್ನಿತರ ಕ್ಷೇತ್ರ ಅಚ್ಚಮ್ಮಾರು ಬಂದಿದ್ದಾರೆ. അങ്ങനെ ഞങ്ങൾ ಕ್ಷೇತ್ರದ ಅಚ್ಚಮ್ಮಾರು ಗುರುಕಾರಮಾರು ಎಲ್ಲ ಕೂಡಿಟ್ಟುಳ್ಳಾರಿ. ಇನ್ನಿಪ್ಪ ವಿಶ್ವ ಸಮ್ಮೇಳನ ಹಾಕುന്ന చిన్న ఓడి ఆశ సదస్సులకి ఈయన మున్నమే ఉన్నది. ఈయన మున్న ఇరుకుమకు ఆయన రాజకీయతని అయినా ఉపయోగ ఆకన అయిన బేనట ఆయన పేరు సైనావని బేనట ఆయన ఆకన చిన్న ఉద్దేಶ ఆయనకి ఈయన కొరి ಬಂದಟ ಮೊಕ್ಕ ಇಲ್ಲ ಇನ್ನು ಆൾക്ക് ಬೇಸರದಲ್ಲಿ ಈ ಕಾರ್ಯತನ ನಿಪ್ಪಿಚಿನಿ ಇನ್ನಪ್ಪ ಕೃಷ್ಣ ಉಚ್ಚಾರ ಚೆಲ್ಲಿ అయినా ఈ కార్యతన ఇన్నను మున్నమే ఆపోను చెల్లి మున్నమే ఆపొన్నాంగి ഞങ്ങളിൽ ഒരുത്തന്നൊരുത്ത കാല് വലിക്കുന്നവരെ ಯಾರನ್ನ ഞങ്ങളെ സമുദായം ഇന്നവരെ അല്ല എനി മുന്ന പോകുന്നില്ല. ഈ സമുദായം മുന്ന പോകുന്നു ഞങ്ങളെ താരതമ്യം ನೆಲಕೊನು ഞങ്ങളെ ವೈಷಮ್ಯ ನೆಲಕೊನು ഞങ്ങളെ ಭೇದಭಾವ ನೆಲಕೊನು ഞങ്ങൾ ಎಲ್ಲರೂ ಒಂದೇ ಅಮ್ಮನೆ ಮೊಕ್ಕ ಚೆಲ್ಲವರಿ ಭಾವನೆ ಮಾತ್ರ ಒಂದೇ ಇರ್ಕೊನು. ಇನ್ನಿಪ್ಪ ഞങ്ങളെ ഗുരുക്കാർ ജില്ല രാജകീയത്തിന് വേണ്ടി ആരും ഇനി പൊണിയുന്നവരല്ല. രാജകീയത്തിന് വേണ്ടി പൊണിഞ്ഞെങ്കിൽ ഞങ്ങളെ ക്ഷേത്രമല്ല ഞങ്ങളെ സമുദായമേ നല്ലവല്ല. ഇന്നിപ്പ ഞങ്ങളെ ഇന്ന് വേദിക്കയിൽ കുറേ ആൾ മുന്നേറി ഞങ്ങളെ ചെറിയ സമുദായം ಎಲ್ಲ ಇಂಪ್ರೂವ್ ಆಯ್ಕೊಂಡುಂಡು ಎಲ್ಲರೂ നല്ലതായിക്കൊണ്ടായി. ഇന്ന് ഞാൻ ചെന്നു എല്ലാ സമുദായക്കാരും നല്ലാക്കുന്ന കാര്യത്തിൽ ഇന്ന് ഏതേ ബ്രഹ്മകലശാവട്ടെ ഏതേ ജാത്ര ആവട്ടെ ഏതേ ഒരക്കാണിക്കാവട്ടെ എല്ലാവരും അവിടെ അവരെ 10-3 ആളുണ്ടെങ്കിൽ ഞങ്ങളുടെ കാലുഭാഷ ഞങ്ങൾ ഇരിക്കുന്ന എന്തെങ്കിലും ഞങ്ങളുടെ സംഘടന നടക്കാൻ ഞങ്ങൾക്ക് ಗೊತ್ತಿಲ್ಲ. ഞങ്ങളെ ആൾക്കാർ വേറെ സംഘടന വേറെ ഒരു ജാതിക്ക് പോയിട്ട് ഞങ്ങൾ പണിയാക്കുന്ന ഞങ്ങൾക്ക് സ്വാതന്ത്ര്യം ഞങ്ങൾക്ക് ചാക്കിലാക്കാൻ ഇവിടെ ആകുന്നില്ല. ಎಲ್ಲರ ಅದು ಪೇನು ഞങ്ങളെ സംഘടന ഞങ്ങളെ പുല്ലര ഞങ്ങളെ ബാലക്കാരെ ಬಿಲಿಕೋನು ബാലക്കാരെ ಬಿಲಿച്ചിട്ട് ഞങ്ങളെ ബാലക്കാരെ ശരിയാക്കണ ಹೊರತು ഞങ്ങളെ ബാലക്കാർ ഓളവും പോയിട്ട് നയിച്ചിട്ട് അവർ ഞങ്ങൾക്ക് ಬೇಜಾರಾണ്. കുറെ ക്ഷേത്രത്തിൽ പോയിട്ട് ഞങ്ങൾ നേരെ അവർ നയിക്കുന്നത്. അപ്പം ഞങ്ങൾ കേട്ടിട്ടുണ്ടെങ്കിൽ അവൾ ಬರ್ತಾನೆ ಎಂಕಲೆಗೆ ಹೋಗಲ ಮಾನ್ಯತೆ ಇಜ್ಜಿ ಎಂಕಲೆ ಮಲ್ಪಣಂಚ ಅವಕಾಶ ಇಜ್ಜಿ ಅದು ಎಲ್ಲರ ಬಾಯಿಲು ಬರಲ್ಲ ನ್ಯಾಯ. അങ്ങനെ ಅವನ ಬೇಡ ಆರೇ ಬಾಯಿಲು ഒരു അമ്മയുടെ ಬಂದಲ್ಲಿ ಅಮ್ಮನ ಚಾಕರಿಗೆ ಅಮ್ಮನ ಕ್ಷೇತ್ರದಲ್ಲಿ ಬಂದಿಟ್ಟು ಚಾಕರಿ ಹಾಕ್ತಂಗ അങ്ങനെ സമൂഹ ഈ തീയ സമാജത്തിലെ ഒരു ಸೇವೆ ಹಾಕನೆಂಗೆ അവർ ಸ್ವಾತಂತ್ರ್ಯವಾയിട്ട് ಬಂದಿട്ട് അവർ ಚಾಕರಿ ಹಾಕಣಂತ ಭಾಗ್ಯತನ ಎಲ್ಲರೂ ಒದಗಿಸಿ ತರணும். ಅದಲ್ಲೇ ಇನ್ನಿಪ್ಪ ഞങ്ങൾ ಎಲ್ಲರೂ ഒന്നായിരുന്നെങ്കിൽ ಇನ್ನಿಪ್ಪ ಜಿಲ್ಲೆನಕ್ಕೆ ರಾಜಕೀಯವಾಗട്ടെ ಬೇರೆ ഒരു ಕ್ಷೇತ್ರത്തിൽ ഞങ്ങൾക്ക് ഒരു സ്ഥാനമാന കിട്ടാൻ സാധ്യതയുണ്ട്. ಇನ್ನಿಪ್ಪ ഞങ്ങൾ ഈ സ്ഥാനമാന ഒയ്യനി കാരണത്തെ ഞങ്ങൾ ഒരുത്തനൊരുത്ത കാല് വലിക്കുന്നതിൽ ഞങ്ങൾ ബതിക്കുന്നില്ലാതെ ഞങ്ങൾ ಮುಂದುವರಿಕ മുന്ന പോയി ഞങ്ങൾ ഇന്നല്ല ഞങ്ങളെ ನಂತರ ഞങ്ങളെ ಪೀಳಿಗೆಕ್ಕೆ നല്ല ഞങ്ങളെ ಸಮುದಾಯ ಗಟ್ಟಿಯಾವನು ಚೆಲ್ಲವರಿ ಬಾಕನ ಚೆಲ್ಲಿಕೊಂಡು ಜನ ಅವಕಾಶ ತಂದಿನಿ ಬಂದಿಸಿಕೊಂಡು ನಾನು ಜನ ನಿಂತ್ಕೊಂಡು ಆರು ರಾಜಕೀಯಕ್ಕೆ ಬೇನೆಟ್ಟು ಹಾಕಂದ್ರಲ್ಲ ಇದು ನಾನೇ ಒಟ್ಟಿಪ್ಪ ಪುರುಷ ಸಾಲಿನ ಮುಂಡಿಂಗು ಅയാൾ ರಾಜಕೀಯ ಅയാൾ ಬೇರೆ ഒരു പാർട്ടിയുടെ പക്ഷം ഞാൻ ഒരു പക്ഷം ഞങ്ങൾ ರಾಜಕೀಯಲ್ಲಿ ಬೇರೆ ರೀತಿಯಲ್ಲಿ ಇರ್ತದೆ. ಊಡ ರಾಜ್ಯಕ್ಕೆ ഞങ്ങൾ ആറിക്കൊണ്ട് വന്നിട്ടില്ല ആറിക്കൊണ്ടുಬರ್ದೂ ಇಲ್ಲ. ഞാൻ എന്തോ നിന്നെങ്കിൽ ഇത്തോളം ഞങ്ങളുടെ സമാജത്തിന് ഒന്നേ ಇಲ್ಲಿ ರಾಜಕೀಯಕ್ಕೆ ಕ್ಲಬ್ ಹಾಕಿಟ್ಲಿದ್ದೇನೆ. ഞങ്ങൾക്ക് ഫ്യൂച്ചർക്ക് ഞങ്ങളുടെ സമാജ സംഘടന ആവണ ഞങ്ങൾക്ക് സർക്കാരിന് സൗಲತ್ತು കിട്ടണം അവിടെ ഞങ്ങൾ ಸ್ಟ್ರೆಂತ್ കാട്ടിച്ചെങ്കിൽ കിട്ടുന്നത് മാത്രം ആ ഉദ്ദേശಕ್ಕೆ ಮಂತ್ರಿನ ಚೀಫ್ ಮಿನಿಸ್ಟರ್ ಅಲ್ಲ ಸೆಂಟ್ರಲ್ ಮಿನಿಸ್ಟರ್ ಬಿಲ್ಕಂಚಿನ ಹೊರತು ಕೂಡ ഞങ്ങൾക്ക് പേരെടുക്കാനേ എനക്കാവട്ടെ ആർക്കും രാജಕೀಯത്തിൽ പേരെടുക്കാൻ ഞങ്ങൾ ബിൽ ಖಂಡಿತ ಇದು ಹಾಕ್ತದಲ್ಲ. ഞങ്ങളുടെ ಫ್ಯೂಚರ್ ഞങ്ങളുടെ പിള്ളേർക്ക് ഞാൻ എന്തിനിത് ಹಾಕ್ತದಿല്ലെങ്കിൽ ഞാനെപ്പോൾ ಸ್ಟೂಡೆಂಟ್ ಆಯ್ತುಂಡಮ್ಮ 4ನೇ ಕ್ಲಾಸಲ್ಲಿ 7ನೇ ಕ್ಲಾಸಲ್ಲಿ ಇರ್ಬೇಕು 20 ಬಂಗ ನನಗೆ ಗೊತ್ತುಂಡು.
ഞാൻ 40 ರೂಪಾಯಿ ಸ್ಕಾಲರ್ಶಿಪ್ ಇರ್ತದೆ BCom ಆಯ್ತು BA ಆಗಿಟ್ಟು MA ಆಗಿಟ್ಟು LLB ಹಾಕೊಂಡು ಆ ಸ್ಕಾಲರ್ಶಿಪ್ ಕಿಟ್ಟೆ ಪೈಸಲ್ಲಿ ನಾನು ಪರಿಸ್ಥಿತಿ ಇದಾಕಿದ್ದು 5 ಲಕ್ಷ ಬೆನಿಟ್ಟು ಎಂಡೆ ಚಾಕಿರಿ ನಾನು ಸಮಾಜಕ್ಕೆ ಗೌರವ ಕೊಡ್ಕೊಂಡು ನಾನು ಹಾಕಿದ ಹೊರತು ಬೇರೆ ರಾಜಕೀಯಕ್ಕಲ್ಲ. ನಾನು ಇನ್ನೊಂದು ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕಲ್ಲಿ ಉಂಡೆಂಗು ನಾನು ರಾಜಕೀಯ ಕಾಯಿನದಲ್ಲ, ಸಮಾಜದಲ್ಲಿ ಇದಾಗಿಟ್ಟದಲ್ಲ. എൻ്റെ ವೈಯಕ್ತಿಕ ಎಲ್ಲ ನೋಕಿಟ್ಟು ಕೊಡ್తున్నారు. ಆಯ್ನಗಾರ ಅಡ್ಡ ಪಾಯಿಂಟ್ ಡಿಪಾಯಿಲ್ ಚೆಲ್ಲಿ ಕಾರಣವ್ರು ಮುಂದೆ ಚೆಲ್ಲಿ ಎಷ್ಟೋ ಬಾಲಕರು ಬೇರೆ ಜಾತಿನವರು ಇಲ್ಲಿ ಬಿಟ್ಟು ಪಣ್ಣು ಎಡ್ತೊಂಟುಲ್ಲ, ಜಾವ ಪಾವು ಪಣ್ಣು ಎಡ್ತೊಂಟುಲ್ಲ. ഞങ്ങൾക്ക് നോക്കും ബേജാറാണ്, ഞങ്ങൾക്കെന്ത് ബേജാറ്. ഞങ്ങൾ അവിടെ വന്ന് പണി ആക്കാനല്ലോ കിട്ടുന്നില്ല ബാലക്കാർ. ഇത് അവിടെ പോയിട്ട് ആക്കുന്നവർ ഞങ്ങളുടെ സംഘടനയിൽ ഇതിങ്ങനെ ഇത് ഞങ്ങൾക്ക് ബേജാറാണ്. ഞങ്ങൾ എല്ലാവർക്കും അത് അങ്ങനെ ആണ്. അപ്പം ഞങ്ങളുടെ ഫ്യൂച്ചർക്ക് ഞങ്ങളുടെ പിള്ളേർക്ക് ഞങ്ങൾ ഇന്ന സമാജ സംഘടന തറവാടിയത് ഇതാക്കുന്നത് അതെല്ലാം ഞങ്ങൾ പഠിപ്പിക്കണം. ഞങ്ങൾ തറവാടിനെ പഠിപ്പിച്ചെങ്കിൽ ಸರಿಯಾದ ಖಂಡಿತವಾಯಿತು ಯಾರೇನು ಬೇಜಾರಾಗ್ತದೆ ಇಲ್ಲಕ್ಕೆ ನಿಂಗೆ ഞങ്ങൾ ಎಲ್ಲರೂ ಇದಾಕಿನ ಸಮಾಜಕ್ಕೆ ಬೆನ್ನಿಟ್ಟು ഞങ്ങൾ ಎಲ್ಲ ಇದಾಕ ಸಂಘಟನೆಕ್ಕ ಇಪ್ಪ ಏಪ್ರಿಲ್ 25ಕ್ಕೆ ನೀವೆಲ್ಲರೂ ಒಪ್ಪಿಕೊಂಡು ಕೃಷ್ಣನ ಏಪ್ರಿಲ್ 27ಕ್ಕೆ ಹಾಕಿನಟ್ಟು ಡಿಸೈಡ್ ಹಾಕಮ್ಮ. ಇಪ್ಪ ಎಲ್ಲರೂ ಒಪ್ಪಿಂಗೆ ಏಪ್ರಿಲ್ 25ಕ್ಕೆ ಹಾಕಿನಟ್ಟು ಅವರು ಡಿಸೈಡ್ ಹಾಕ ഞങ്ങൾ അതിന് പിന്നെ അതിലൊക്കെ പിന്നെ സമിതി ഞങ്ങൾ ഈ 510-20 ಇಲ್ಲಿ ഇരുന്നിട്ട് അതിലൊരു കമ്മിറ്റി എല്ലാം ആക്കിയിട്ട് 27ಕ್ಕೆ ഞങ്ങൾ ಬೆಕ್ಕನ ಸೆಂಟ್ರಲ್ ಮಿನಿಸ್ಟರ್ ಸ್ಟೇಟ್ ಮಿನಿಸ್ಟರ್ ಜನರಲ್ ಅವರ ಟೈಮ್ ಕೇಳ್ಕೊಂಡು ಇಲ್ಲ ಜಸ್ಟ್ ಹಾಕಿದ್ದು ಇದಾಕಿದ್ದು ഞങ്ങൾ ಅವಲ್ಲ ಕೃಷ್ಣ ಏಪ್ರಿಲ್ ಅದು 25ಕ್ಕೆ ಲಾಸ್ಟ್ ಆಯ್ತು. പിന്നെ ഞങ്ങൾക്ക് ಟೈಮ್ കിട്ടുന്നില്ല. ಬೇರೆ ಎಂದು ഞങ്ങൾക്ക് ഇതില്ല. ಇಲ್ಲಿ ಎಲ್ಲರೂ ഞങ്ങൾ ಸೇರಿಟ್ಟು ಪಣಿ ಹಾಕ ಆರಿಕೆಂಗೆ ಬೇಜಾರಾಯ್ತು ಕ್ಷಮಕಿ ಐಲಕ್ಕೆ ഞങ്ങൾ ಎಲ್ಲರೂ ಪ್ರಯತ್ನ ಹಾಕಿಟ್ಟು ഞങ്ങൾ ಅವರು ಸ್ಟ್ರೆಂತ್ ಕಾಣಿಕ ಅವಲ್ಲೇ ಐಲಕ್ಕೆ ಮೇಲೆ ಕಮಿಟಿ ಈಗ ಇದು ಸಮಿತಿ ಒಂದು ಹಾಕಮ್ಮ ಅವರು ಅದಕ್ಕೆ ಐಲಕ್ಕೆ ಮೇಲೆ ಅವರು ಸ್ವಾಗತ ಸಮಿತಿ ಇಟ್ಟು ಕೂಡ ಹಾಕೋದು. ಐದು ಪಿನ್ನ ಇಲ್ಲಿ ಆಫೀಸ್ ಬೇರೆ ഞങ്ങൾ ಇದಾക്കുന്നത് ഞങ്ങളുടെ ಪ್ರಧಾನ ಕಾರ್ಯದರ್ಶಿ ಪ್ರೇಮ್ಚಂದ್ ആത്മീയരെ വേദിക്കേണ്ട ഇതിലിരിക്കുന്നതിനകത്ത ഞങ്ങളെ കുലമാത്തെ ഭഗവത്തമ്മൻ്റെ ചാക്കര എടുക്കുന്ന എല്ലാ അച്ഛന്മാർക്ക് അങ്ങനെ 8 നീരിൻ്റെ ചാക്കര എടുക്കുന്നതിനകത്ത എല്ലാ അച്ഛന്മാർക്ക് ഗുരുക്കന്മാർക്ക് സുരുക്കായിട്ട് ഭാരതീയ സമാജത്തിൻ്റെ സർവ്വ പരമായിട്ട് നിങ്ങൾ കാലക്കാട്ട് വീണിട്ട് ಸಾಷ್ಟಾಂಗ ವಂದನೆ ಹಾಕೊಂಡು ಇನ್ನು ಏదో ಒಂದು ವಿಷಯ ಬರೋಣುಂಟಾಗ ಒಂದು ಪರಿಪೂರ್ಣತೆ ಬೇಣಲ್ಲ. ಒಂದು ಪರ್ಲಿ ಬೆಲ್ಲಾಯ പെണ്ണു മോക്ക് മംഗളാവണമെങ്കിൽ അവക്കൊന്ന് 18 വയസ്സാവണം ചൊല്ലാനിക്കത്തത് ഒന്ന് ഞങ്ങളതൊന്ന് നിഗതി ആക്കിയത് ഒന്ന് സമയമാണ്. അങ്ങനെ 18 ಭಗವತಿ ಕ್ಷೇತ್ರ ಶೆಟ್ಟು ഞങ്ങൾ അന്ന് ഇപ്പോൾ ചെലവുണ്ട് പറഞ്ഞിട്ടുള്ള ಬಹುಶಃ ಈ 2025 18ನೇ ಭಗವತಿ ಕ್ಷೇತ್ರವು ഞങ്ങൾ ഇന്ന് അമ്മക്ക് സമർപ്പണ ആക്കുന്ന കാലഘട്ടത്തിലുള്ള അപ്പോൾ ഞങ്ങളത് 18 പരിപൂർണ്ണ ആയി. പിന്നെ ഞങ്ങൾ എല്ലാവരും ഒക്കത്തായിട്ട് ഒരു ഇತಿഹാസ സമാവേശമൊക്കെ ഞങ്ങൾ പോകണ്ടുള്ള ಅದು 27ನೇ ತಾರೀಕು 2 ಮತ್ತು 7 9 ഞങ്ങളെ ನವದುರ್ಗದಲ್ಲಿ ಪೂರ್ಣಾನುಗ್ರಹ ಆ 4 ಇರ್ಕು ಚಲನಕ್ಕೆ ಒಂದು ಅಮ್ಮಣ್ಣ ಮೀತ ಭಾರ ಇಟ್ಟುಂಟು. ಇನ್ನത്തെ നാൾ ഞങ്ങൾ സമാവേശಕ್ಕೆ പോകുന്ന ഉദ്ദേശಕ್ಕೆ ಅವ್ರಿಗೆ 4-5 ആണ്ട് ഞങ്ങൾ ಹಾಕೊಂಡಿಲ್ಲ. ಫಸ್ಟಿಗೆ ഞങ്ങൾ ಒಂದು ಇಟ್ಟಿട്ടുണ്ട് ಆಚ ಬೇರೆ ಬೇರೆ ರಾಜ್ಯದಲ್ಲಿ ಸರ್ಕಾರ ಬೇರೆ ಬೇರೆ ಯೋಜನೆ ಇರ್ക്കുന്നു. ഞങ്ങളുടെ കർണാടകಕ್ಕೆ ಸಂಬಂಧಪಟ್ಟ എനിക്ക് പൂജാക്കുന്നവർക്ക് ഒരു സർക്കാരിನ മാസശാന അങ്ങനത്തെ എന്ത് കിട്ടിയിട്ടില്ല. ഈ സമാവേശದಲ್ಲಿ ಅದು ಒಂದು ഞങ്ങളുടെ ಪ್ರಸ್ತಾವನೆ ഉണ്ട്. ഇപ്പം ഞങ്ങൾ ಅಧ್ಯಕ್ಷರು പോയിട്ട് അവിടെ ಬ್ಯಾಂಗ್ಳೂರಲ್ಲಿ ಸರ್ಕಾರ ಕೊಡ್ತೀರಿ. ಹಂಗೆ ಈ ಸಮಾವೇಶ ಮುಖಾಂತರ ಏನೋರ್ ಕೈಲಾಗ ಒತ್ತಾಗಿಟ್ಟು ಏನೈತೆ ಒಮ್ಮೆ ಸಮಯದಲ್ಲಿ ಅದನ್ನು ഞങ്ങൾ ಅಚ್ಚಮಾರ್ಕ್ ಇಲ್ಲೊಂದು ಸರ್ಕಾರದಿಂದ ಒಂದು കിട്ടുന്ന എനിക്കതൊന്ന് ഭരവസ കിട്ടട്ട് ചെല്ലാൻ ഒരു ഉദ്ദേശം അതിലുണ്ട്. ആയി പിന്നെ ഞങ്ങൾ ಉದ್ಯೋಗ ಇಪ್ಪ ಇನ್ನೂಡ ಎಲ್ಲ ಅಮ್ಮಮ್ಮರುಳ್ಳರಿ ಇನ್ನು ಖುಷಿ ಅಂದೆಂಚೆല്ലെങ്കിൽ ಅರ್ಧಂದು ಯಾರು ಅಮ್ಮಮ್ಮಳುಳ್ಳರು ഞങ്ങൾ തീരെ സംസ്കാരം അങ്ങനെ ഞങ്ങളത് എന്തുകൊണ്ട് ഞങ്ങൾക്ക് മാതൃപ്രധാനമായ എനിക്കത്തെ സമാജം ഞങ്ങളത് അമ്മൻ്റെ പേരെ പിള്ളേർക്ക് പറഞ്ഞത് അമ്മൻ്റെ എല്ലാ പിള്ളേർക്ക് പോകുന്നത് അങ്ങനെയായിട്ട് ഇന്നത്തെ സഭയെ നോക്കുമ്പോൾ അങ്ങനെ ഇത്ര ആള് ಅಚ್ಚಮ್ಮ ಮಹನೀಯರ ನಡುವೆ ಮಹಿಳೆಯರು ಯಾರ ಕಾಣರಿ അങ്ങനായിട്ട് ಇದು ಕೂಡ ಶುಭ ಸಂಕೇತ ಅಂತ ഞങ്ങൾ ನಿಶ್ಚಯಿട്ടുള്ള ಊಡ ಎಂದು ಚೆಲ್ಲಿಂಗ ഒരു ಒಳ ಮೀಸಲಾತಿನದು ಒಂದು ഞങ്ങളത് ಡಿಮಾಂಡ್ ಉಂಟು ಮಟನ್ ಸರ್ಕಾರಕ್ಕೆ ಒಂದು ಕೊಡ್ಕೊಂಡಂತ ಒಂದು ಪ್ರಸ್ತಾವನೆ ಇದೆ. ಒಳ ಮೀಸಲಾತಿ ഞങ്ങൾ ಸಮಾಜಕ್ಕೆ ഒരു 2% കിട്ടിയെങ്കിൽ ഇന്ന് ഞങ്ങൾക്ക് ഇതിൽ ಉಪಯೋಗ ಆವಲ್ಲ. ಚೆಲ್ಲಿ ഞങ്ങൾ ಬಯಸ್ കഴിഞ്ഞിട്ടാ ഇനി ഏത് ഗവൺമെന്റ് ജോബ് അപ്ലൈ ആക്കാനില്ല. ഞങ്ങളെ പിള്ളേർക്ക് ಅದು ಮಸ್ತ್ ಉಪಯೋಗ ആണ്. ഇന്ന് ഞങ്ങൾ ഒന്ന് ತ್ಯಾಗ ഞങ്ങൾ ഒന്ന് ಸಮಾವೇಶಕ್ಕೆ ಬರ್ನಾಕತ್ತ ഒരിനകത്ത് ಶ್ರಮ ಹಾಕಿಯಂಗೆ നാളത്തെ ഞങ്ങളെ പിള്ളേർക്ക് ಅದು ಮಸ್ತ್ ಹೆಲ್ಪ್ ആണ്. ഒരു 100 ആള് ಗೌರ್ಮೆಂಟ್ ಪಣಿಲಿ ಜಂಡಾಳು ഞങ്ങൾ ಅವ್ರಿಗೆ ಗ್ಯಾರಂಟಿ 2A ಬರ್ನಲ್ಲಿ 100 ಆൾക്ക് ಪಣಿ ಕಿಟ್ಟೆ ಜಂಡಾಳು ഞങ്ങൾ ಅವ್ರಿಗೆ ಗ್ಯಾರಂಟಿ ಪಣಿ ಕಿಟ್ಟು ನನಗೆ ಒಂದು ಅವಕಾಶ ಮಾಡಿ ಒಂದು ಸಮಾವೇಶ ಆಯ್ಪಿನ ಅದೊಂದು ವ್ಯವಸ್ಥೆ ರೂಪುಗೊಳ್ಳಲು ಸಾಧ್ಯತೆ ಉಂಟು. അങ്ങനായിട്ട് ഈ ഒന്ന് മസ്ത് മീറ്റിംഗ് ആയി ഇന്ന് അമ്മൻ്റെ ഉള്ള ചീർമ അമ്മൻ്റെ അങ്ങനെ എല്ലാ പരിവാര ശക്തികളെ നിശ്ചയുണ്ടു ಪ್ರಥಮ ಹೆಜ್ಜೆ ಬೆಚ್ಚೊಂಡುಳ್ಳ ഒരു ಸ್ವಾಗತ ಸಮಿತಿ ಹಾಕೋದು ನನಗೆತ್ತದು. അങ്ങനായിട്ട് ಈ ಸ್ವಾಗತ ಸಮಿತಿ ಪ್ರಥಮ ಅಂತ അതിൻ്റെ ತಾತ ಪ್ರಚಾರ ಸಮಿತಿ പിന്നെ ಬೇರೆ ಬೇರೆ ಸಮಿತಿಯನ್ನು ಹಾಕಣೆയുള്ള അങ്ങനായിട്ട് ഇന്ന് ಪ್ರಥಮವಾയിട്ട് ಒಂದು ಸ್ವಾಗತ ಸಮಿತಿಯಲ್ಲಿ ಮುಖ್ಯವಾയിട്ട് ಒಂದು ಗೌರವಾಧ್ಯಕ್ಷರು ಬೇಣು, അതിലൊക്കെ ಅಧ್ಯಕ್ಷರು ಬೇಣು, അങ്ങനെ എല്ലാ ವಲಯಕ್ಕೆ ഒരു ಪ್ರಾಧಾನ್ಯತೆ കിട്ടുന്നതിലേക്ക് ಉಪಾಧ್ಯಕ್ಷರು ಬೇಣು,
ಕಾರ್ಯದರ್ಶಿ ಬೇಣು ಅಯ್ಲಕ್ಕೆ ಜೊತೆ ಕಾರ್ಯದರ್ಶಿನವರು ಬೇಣು അങ്ങനെ ಕೋಶಾಧಿಕಾರಿ ಬೇಣು ഇത്ര ഞങ്ങൾ ജവാബ്ദാരിന ഇന്ന് ഈ സഭയിൽ ഞങ്ങൾ എല്ലാവർക്കും വഹിച്ചിട്ട് കൊടുക്കണം അങ്ങനായിട്ട് ചുരുക്കമായിട്ട് നിങ്ങളെല്ലാവരും ഒമ്മത്തಲ್ಲಿ ഞങ്ങൾക്ക് ഈ ഒന്ന് സമിತಿನ ഇപ്പോൾ ರಚನೆಗೊಂಡುള്ള ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ അങ്ങനെ ಅಮ್ಮನ ನಿಲ್ಸೊಂಡು അങ്ങനെ ವಿಘ್ನ ವಿನಾಶಕ ಮಹಾಗಣಪತಿ ಒಡೆಯನ್ನ ನಿಲ್ಸೊಂಡು ಈ ಒಂದು ಕಾರ್ಯನ ಸುರುಕಾಟಿ ನಾನು ಪ್ರಾರಂಭಗೊಂಡುಳ್ಳ ಸ್ವರೂ ಗೌರವಾಧ್ಯಕ್ಷರು ಈ ಸ್ಥಾನಕ್ಕೆ ಒಂದು ಸೂಕ್ತ ವ್ಯಕ್ತಿ ಸಭೆ ಎಲ್ಲರೂ ಸೂಚನೆ ಹಾಕಿ ಇನ್ನು ಇದಪ್ಪ ಇನ್ನು ಶುರು ಹಾಕೋಣ ചില ಗೌರವಾಧ್ಯಕ್ಷರು ചില നിങ്ങൾക്ക് എല്ലാവർക്കും ಗೊತ್ತು അയാളെ ജവാബ്ദാരി അധ്യക്ഷരിലും എന്തെങ്കിലും ഞങ്ങൾ ആക്കുന്ന ಇಲ್ಲಿ ಯಾರು ಕೂಡ ಒಂದು നല്ല ಸಲಹೆ ಕೊಡ್ತಿಟ್ಟು അതിനൊന്ന് നല്ല ದಿಕ್ಕಕ್ಕೆ ಕೊಂಡೊಯ್ಯುವಂಥ ವ್ಯಕ್ತಿನ നിങ്ങൾ ಸೂಚನೆ ಹಾಕೋಣ ಸುರುಕಾയിട്ട് ಗೌರವಾಧ್ಯಕ್ಷರು അതിലൊക്കെ ಸೂಕ್ತ ವ್ಯಕ್ತಿನ നിങ്ങൾ ಸಭೆಯಲ್ಲಿ ഞങ്ങൾക്ക് ಕಾಣಿಸಿ ಕೊಡ್ಕೊಂಡು ಚೊಟ್ಟು ಕೇಳ್ಕೊಂಡೋಳ ನಮ್ಮೆಲ್ಲರ ನಾಯಕರಾದ ಕೃಷ್ಣ ಉಚ್ಚಿಲರವರು ನಮ್ಮ ಗೌರವಾಧ್ಯಕ್ಷರಾಗಿ ಶ್ರೀಯುತ ಕೃಷ್ಣ ಉಚ್ಚಿಲ್ ಹೇಳ ഞങ്ങൾ ಕೇಂದ್ರ ಸಮಿತಿൻ്റെ ಅಧ್ಯಕ್ಷ ಕಾರ್ಯದರ್ಶಿ ಸೂಚನೆ ಹಾಕಿನಿ നിങ്ങളെല്ലാം ഒപ്പുകൊണ്ടെങ്കിൽ ജോറായ ചപ്പാട ಮೂಲಕ ಅನುಮೋದನೆ ಹಾಕೊಂಡು ಸಿಟ್ಟು ಕೇಳ್ಕೊಳ್ತಲ್ಲ ഇതിപ്പോൾ അതിൻ്റെ ചുക്കാണിನ പിടിച്ചിട്ട് നല്ല രീതിയിൽ ಮುಂದುವರಿ ನನಗೆ ഒരു ಅಧ್ಯಕ್ಷರು ಬೇಣು അങ്ങനായിട്ട് ಅಧ್ಯಕ್ಷ ಸ್ಥಾನಕ್ಕೆ നിങ്ങൾ ആരെന്ന ಸೂಚನೆ ಹಾಕುന്നു ದಯವಿಟ್ಟು ಹೊರತ ಸೂಚನೆ ಹೊರತ ಅನುಮೋದನೆ ಹಾಕಿ ಪಿನ್ನ ಸಭೆಯನ್ನು ಅನುಮೋದನೆ ಹಾಕೊಂಡು ಕೇಳ್ಕೊಳ್ತಲ್ಲ ಸದಾಶಿವಳ ಅಧ್ಯಕ್ಷರಿಗೆ ಒಕತ್ತೊಕತ್ತ ಚಿಲ್ಲಿಂಗ ಇಪ್ಪ ನೀವು ಸೂಚನೆ ಹಾಕಿ ಸದಸ್ಯರು ಸರ್ ಆಳ ಟೈಮ್ನ ಕೊಡ್ಕುನು ಆಂಗೋ ಆಳಕ್ಕೆ ಪೂರಕವಾയിട്ട് ಆಳು ಒಕತ್ತ ಪನ್ಯಾಕನಿ ಹೇಳ್ತು ಹೊರತ ಕಾರ್ಯಾಧ್ಯಕ್ಷ ಬೇಣು ಸೊ ಆಳು ಅಯ್ಲಕ್ಕೆ ಬೇಡಂತ ರೂಪುರೇಷ ಹಾಕನಂತ ಜವಾಬ್ದಾರಿಯನ್ನು ವಹಿಸನು അങ്ങനായിട്ട് ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಹೊರತ ವ್ಯಕ್ತಿನ ಸೂಚನೆ ಆಗೋಣ ಎಲ್ಲ ಉಳ್ಳಾಲದಲ್ಲೇ ಇದ್ದೇವೆ ಈಗ ಕಾಸರಗೋಡಿಗೆ ಹೋಗುವ ಸತೀಶನ್ ಅವರನ್ನು ಕಾರ್ಯಾಧ್ಯಕ್ಷರಾಗಿ ನೇಮಿಸಬೇಕಾಗಿ ನಾನು ಭಿನ್ನವಿಸ್ತೇನೆ ಎದ್ದು ನಿಂತು ನಿಮ್ಮ ಸಮ್ಮತಿಯನ್ನು ತೋರಿಸಬೇಕು ದಯವಿಟ್ಟು ಯಾಕಂತ ಹೇಳಿದ್ರೆ ಸೂಕ್ತ ವ್ಯಕ್ತಿಯನ್ನು ಹೇಳಿದ್ದಾರೆ ನಿಮ್ಮ ಹತ್ರ ಅನುಭವ ತುಂಬ ಉಂಟು ಅನುಭವವನ್ನು ನಮಗೆಲ್ಲರಿಗೂ ನೀವು ಧಾರೆ ಇರಬೇಕು ಪಿಲಿಗುನ್ನು ಕ್ಷೇತ್ರದ ಅಧ್ಯಕ್ಷರು ಕಾರ್ಯಾಧ್ಯಕ್ಷರಾಗಿ ಇದೀಗ ಜವಾಬ್ದಾರಿ ವಹಿಸಿದ್ದಾರೆ ಇನ್ನು ಉಪಾಧ್ಯಕ್ಷರು ഇതിപ്പോൾ ഉപാധ്യക്ഷರು ചെല്ലെങ്കിൽ ഞങ്ങൾക്ക് ഞങ്ങൾ ക്ഷേത്രവാറും പിടിക്കുമ്പോൾ ഞങ്ങൾ ഇപ്പോൾ 18 ഭഗവതി ക്ഷേത്ര ഷെൽട്ട് ഞങ്ങളെ കണക്ക് ആങ്ക് ഭാരതീയ സമാജം എന്താക്കിന്ന് ചെല്ലെങ്കിൽ ಆ ಕ್ಷೇತ್ರನ ವ್ಯಾಪ್ತಿನ ಪರ್ತು ಇಪ್ಪ ಸುಳ್ಯದಲ್ಲಿ ಕ್ಷೇತ್ರ ಇಲ್ಲ ನೀ ಅಪ್ಪ ಸುಳ್ಯದಲ್ಲಿ ഞങ്ങൾ ಒಂದು ವಲಯ ಸಮಿತಿ ಹಾಕಿನ ಬ್ಯಾಂಗ್ಳೂರಲ್ಲಿ ഞങ്ങൾ ಸಮಿತಿ ಉಂಟು ಮುಂಬೈಲಿ ಸಮಿತಿ ಉಂಟು അങ്ങനായിട്ട് നമുക്ക് ಎಲ್ಲರಿಗೂ ಆ ಉಪಾಧ್ಯಕ್ಷ ಸ್ಥಾನದಲ್ಲಿ ഒരു ಜವಾಬ್ದಾರಿ ಆ ಸಮಿತಿಗೆ കിട്ടുമെന്ന് വെച്ചാൽ ನನಗೆ ಒಂದು ಆಶಯ ഞങ്ങളത് അപ്പോൾ ഇത്രോട് 18 ഭഗവതി ക്ഷേത്രന്റെ വ്യാപ്തിയിലിരിക്കുന്ന ഒരു സൂക്ത വ്യക്തി പ്ലസ് മാട വലയ അങ്ങനെ ഇവിടെ ಸುಳ್ಯ ವಲಯ ಬೆಂಗಳೂರು അങ്ങനെ ಮುಂಬೈ പിന്നെ ഇപ്പോൾ ಅಧ್ಯಕ್ಷರ ಶೈಲಿ ಅದು ഞങ്ങൾക്ക് ಗೊತ್ತಿಲ್ಲ ನೀವು ಚಿಕ್ಕಮಗಳೂರಲ್ಲೆಲ್ಲ ಉಂಡು ಶೆಲ್ಟ್ ಹಾಗೆ ಅವರನ್ನು ಕಾಂಟ್ಯಾಕ್ಟ್ ಆಗಿಟ್ಟು ಅವರನ್ನು ಈ ಸಮಿತಿಗೆ ಜೋಡಣೆ ಹಾಕಿ ನನಗೆ ಕಾರ್ಯ ಅಧ್ಯಕ್ಷರು ಎನ್ನಿ ಹಾಕೋಣ അങ്ങനായിട്ട് ഇപ്പോൾ ವಲಯವಾರು ನಾನು ಬರ್ನ ಎಲ್ಲ ಇನ್ನೊಂದು ವಿಷಯ ഞങ്ങൾ ഒരു ജവാബ്ദാരി ഉള്ള വ്യക്തിനമേ എന്നോട് കൂടെ ಇನ್ನೊಂದು ಜವಾಬ್ದಾರಿ ಕೊಡ್ತೇನೆ ಅವ್ರಿಗೆ ಅದು ಡಬಲ್ ആണ് ಜವಾಬ್ದಾರಿ അങ്ങനായിട്ട് ನಿಗಮೇ ವಲಯ ಡೌತು ನಿಂಗ ഒരു സമാലോചന ആക്കിയിട്ട് ഒരു സൂക്ത വ്യക്തിന ഇതൊക്കെ ഉപാധ്യക്ഷರು ಶೆಲ್ಟ್ ಆಯ್ಕೆ ഞങ്ങൾക്കൊന്ന് പേര് തന്നെങ്കിൽ ഇത് മസ്ത് സുലഭമാണ് പിന്നെ ഞങ്ങൾക്കൊന്ന് പുതിയ വ്യക്തി കിട്ടുന്നു പണി ಇಲ್ಲಿ ಒಂದು ಸೇವೆ ಹಾಕಾನೆ അങ്ങനായിട്ട് ഞങ്ങളിപ്പോൾ ಇಲ್ಲಿ 18 ಕ್ಷೇತ್ರത്തിനവർ ಇನ್ನು ಎಲ್ಲರೂ ಉಳ್ಳಾರ ಗೊತ್ತಿಲ್ಲ ഇപ്പോൾ ഉള്ളവರಲ್ಲಿ ಇಲ್ಲಿ ഞങ്ങൾ ಎತ್ತೋಳ പേര് ചുരുക്കമായിട്ട് ശശിത്ലൊന്ന് പറ ശശിത്ലു ക്ഷേത്രത്തിന് ശശിത്ലു വലയാണ് ഞങ്ങൾക്ക് ഉപാധ്യക്ഷ സ്ഥാനಕ್ಕೆ ആരെന്ന ಸೂಚನೆ ಹಾಕಿದ ರಿಸಲ್ಟ್ ഇതിപ്പ ക്ഷേത്രത്തിന് ഉപാധ്യക്ഷ സ്ഥാನ കൊടുക്കുന്നു ಅನ್ಕೆತ್ತದು ವ್ಯಕ್ತಿನ ಎನ್ನಿ ಒರಿ ಆಚರಣೆ ಕಾಲಘಟ್ಟ ഞങ്ങൾ ಆ ಕ್ಷೇತ್ರಕ್ಕೆ ಕೊಡ್ತೇವೆ ഞങ്ങൾക്ക് ಭರ್ನಾಚತನ ಅವತ್ತು ಅವರವತ್ತು ನಿರ್ಣಯ ಹಾಕಿಟ್ಟು ഒരു വ്യക്തിನ അവര് തന്നെങ്കിൽ ഞങ്ങൾക്ക് അത് ಬಹುಶಃ ಮಸ್ತ್ ಸುಲಭ ಅನಿಸಿಟ್ಟು ഞങ്ങള ഒരു ಅಭಿಮತ നിങ്ങൾ എന്ത് ചെല്ലറി ഒന്ന് ചപ്പാടെ ಮೂಲಕ ಇದಕ್ಕೆ ಅನುಮೋದನೆ ಚೆല്ലെങ്കിൽ ഇന്ന് ഇപ്പോൾ ഉള്ളവരിൽ ഞങ്ങമേ ചർച്ച ആക്കുന്ന ബദಲು ആയ വലയത്തിൽ അവർ ನಿರ್ಣಯ ಹಾಕಿಟ್ಟು ഒരു സൂക്ತ ವ್ಯಕ್ತಿನ ഞങ്ങൾക്ക് ಇದಕ್ಕೆ ಉಪಾಧ್ಯಕ್ಷರಾയിട്ട് അവർ ഞങ്ങൾ ಕಾರ್ಯದರ್ಶಿക്ക് ಅರ್ಚಂಗೆ ഞങ്ങൾ പിന്നത്തെ ಇನ್ನೊಂದು ಸಭೆಯಲ್ಲಿ ಅವ್ರನ್ನೆಲ್ಲ ಇಪ್ಪ ಆರೆಲ್ಲ ಆಯ್ಕೆಯಾರಿ ಅವ್ರನ್ನೆಲ್ಲ ಸೇರಿಸಿಟ್ಟು ഞങ്ങൾ ಮುನ್ನത്തെ ಸಭೆ ಹಾಕನ್ನುಳ್ಳ ಕಾರ್ಯದರ್ಶಿ ಸ್ಥಾನಕ್ಕೆ ಬರ್ನ ಕಾರ್ಯದರ್ಶಿ ಸ್ಥಾನ ಈ ಸ್ಥಾನ ಪಾದರಸನಕ್ಕೆ ಆಕ್ಟಿವ್ ಆയിട്ട് പണിയാക്കുന്ന വ്യക്തി വേണു പിന്നെ ജവാബ്ദാരി എത്തോണಕ್ಕೆ ഒരു വ്യക്തി വേണു അങ്ങനായിട്ട് ಪ್ರಧಾನ ಕಾರ್ಯದರ್ಶಿಗೆ ഒരു ವ್ಯಕ್ತಿ ಒಂದು ದಯವಿಟ್ಟು നിങ്ങൾ ಸೂಚನೆ ಕೊಟ್ಟು ಕೇಳ್ತಿಲ್ಲ ಸರ್ ಒಂದು ಪೇರು ಬಂದಿನಿ ಪ್ರಧಾನ ಕಾರ್ಯದರ್ಶಿಗೆ ದಿನೇಶ್ ಕುಂಪಲ ಎಲ್ಲರ ಅಭಿಮತ ಇಲ್ಲಿ ಶಬ್ದ ಕೇಳಿಲ್ಲ ಎಂಚಲಿಂಗೆ ಕಾರ್ಯದರ್ಶಿ ಚೆಲ್ಲಿಂಗೆ ಎಲ್ಲರ ಮಿತ ಎಲ್ಲರ ಒಂದು ಒಕ್ಕತ್ತಾಗಿ ಕೊಡೋಣಕ್ಕಿಂತ ಶಕ್ತಿ ಬೇಡ ഞങ്ങൾ നിങ്ങളെ തൊള്ളാരി ചെല്ലണക്കത്തത് നിങ്ങളെ കഴിഞ്ഞ ശബ്ദത്തിൽ കാണിക്കൊണ്ടിപ്പ ജോറായ ചപ്പാളയ ಕಾರ್ಯದರ್ಶಿಗೆ ഇപ്പോൾ ಉಪಾಧ್ಯಕ್ಷನಲ್ಲಿ ಒಂದು ವಾಮನರೆಡ್ಡಿ ಸರ್ ವಹಿಸಿನಿ ಆಳ ಪೇರು ನೆರ್ತೋಣ
ഒയിനെ വലയത്തിനവർ ദയാക്കിട്ട് ഇനി ഒരാഴ്ച നോത്തു ഞങ്ങൾക്ക് നിങ്ങൾ ഉപാധ്യക്ഷന്റെ പേരുന്ന തരുൺ ಶೆಟ್ಟಿ ಕೇಟುಂಟು ಜೊತೆ ಕಾರ್ಯದರ್ಶಿ ಇಲ್ಲಕ್ಕೆ ಆಯ್ತು ಜೊತೆ ಆಯ್ತು ಅವ್ರಿಗೆ 4 ಆಳು ಬೇಣುಚಲ್ ನನಗೆ ಒಂದು ವ್ಯವಸ್ಥೆ ಹಾಕಿನ ಆನಾಯ್ತು 4 ಆಳು ಜೊತೆ ಕಾರ್ಯದರ್ಶಿಗೆ ಸೂಚನೆ ಹಾಕೋಣ ದಯವಾಗಿದ್ದು ಪೇರ್ನ ಸೂಚನೆ ಹಾಕೊಂಡು ಶೆಟ್ಟಿ ಕೇಟುಂಟಲ್ಲ ಅಲ್ಲಿ ಮಹಿಳೆಯರು ಬರ ಜನಗಿದು ಎಲ್ಲ ಪುರುಷ ಚೆಲ್ಟ್ ಇದ್ದಾಕಂಡ ಉಪಾಧ್ಯಕ್ಷ ಪೇರು ಕೊಡ್ಕೊಂಬಂಗೆ ಮಹಿಳಾ ಅಮ್ಮಮಾರ್ದು ಪೇರು ನಿಂಗೆ ವಲಯಲ್ಲಿ ಸೂಚನೆ ಹಾಕ ಈ ಜೊತೆ ಕಾರ್ಯದರ್ಶಿಗೂ ಹಂಗೆ ಮಹಿಳೆಯರು ಬರ ಇಲ್ಲಿ ಎಲ್ಲ ಪುರುಷರಿಗೂ ಚೆಲ್ಟಿಲ್ಲ ഞങ്ങൾ ಎಲ್ಲರೂ ಒಗತಾಯ್ತು ಈ ಒಂದು ಕಾರ್ಯನ ಹಾಕೊಂಡು ಚೆಲ್ಟ್ ಕೇಟುಂಟಲ್ಲ. ಸೊ ಕೋಶಾಧಿಕಾರಿ ಹುದ್ದೆಗೆ ಶ್ರೀಯುತ ಪದ್ಮನಾಭ ಕಡಪರ ಅವರು ಆಯ್ಕೆಯಾಗಿದ್ದಾರೆ. ಇದೀಗ ಪ್ರಮುಖ ಹುದ್ದೆ ಆಯಿತು. ಈಗಾಗಲೇ ಆದ ಹುದ್ದೆಯನ್ನು ನಾನು ಓದ್ತೇನೆ, ದಯವಿಟ್ಟು ಏನಾದರೂ ತಪ್ಪಿದ್ರೆ ಸೂಚಿಸಿ. ಮೊದಲಾಗಿ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಶ್ರೀಯುತ ಕೃಷ್ಣ ಉಚ್ಚಿಲ್ ಅವರು ಆಯ್ಕೆಯಾಗಿರ್ತಾರೆ. ಅಧ್ಯಕ್ಷರಾಗಿ ಶ್ರೀಯುತ ಸದಾಶಿವ ಉಳ್ಳಾಲ್ ಅವರು ಆಯ್ಕೆಯಾಗಿರ್ತಾರೆ. ಕಾರ್ಯಾಧ್ಯಕ್ಷರಾಗಿ ಶ್ರೀಯುತ ಸತೀಶನ್ ಇವರು ಆಯ್ಕೆಯಾಗಿರ್ತಾರೆ. ಹಾಗೆ ಉಪಾಧ್ಯಕ್ಷರಾಗಿ ಒಂದು ಹೆಸರು ವಾಮನರೆಡ್ಡಿ ಸರ್ದು ಬಂದಿದೆ, ಮತ್ತೊಂದು ಶ್ರೀಯುತ ನಾಗೇಶ್ ಮಾಸ್ಟರ್. ಆಮೇಲೆ ಇನ್ನು ಬೇರೆ ಬೇರೆ ವಲಯದವರು ಇನ್ನು ಅವರವರ ಹೆಸರನ್ನು ನಮಗೆ ಕೊಡಬೇಕು. ಆಮೇಲೆ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಯುತ ದಿನೇಶ್ ಕುಂಪಲ್ ಅವರು ಆಯ್ಕೆಯಾಗಿದ್ದಾರೆ. ಜೊತೆ ಕಾರ್ಯದರ್ಶಿಯಾಗಿ ಶ್ರೀಮತಿ ಚಂಚಲಾಕ್ಷಿ ಅವರು ಕನ್ನಡದಿಂದ, ಆಮೇಲೆ ಶ್ರೀಯುತ ಉಮೇಶ್ ಬೆಂಜನಪಡವು ಉಳ್ಳಾಲ, ಶ್ರೀಮತಿ ಜಯಂತಿ ಸತೀಶ್ ಉಕ್ಕುಡ, ಶ್ರೀಯುತ ಸುಧೀರ್ ಬಿ ಮತ್ತು ಪುಷ್ಪರಾಜ್ ಐಲ್ ಇಷ್ಟು ಜನ ಜೊತೆ ಕಾರ್ಯದರ್ಶಿಗಳಿಗೆ ಆಯ್ಕೆಯಾಗಿದ್ದಾರೆ. ಇನ್ನು ಕೋಶಾಧಿಕಾರಿಯಾಗಿ ಶ್ರೀಯುತ ಪದ್ಮನಾಭ ಕಡಪರ ಇವರು ಆಯ್ಕೆಯಾಗಿದ್ದಾರೆ. ಇದೀಗ ಸ್ವಾಗತ ಸಮಿತಿಯ ರೂಪುರೇಷೆಯ ಪ್ರಥಮ ಒಂದು ಪಾದದ ಹುದ್ದೆಗಳ ಆಯ್ಕೆಯಾಗಿದೆ. ಇನ್ನೂ ಸಹ ನಮಗೆ 12 ಉಪಾಧ್ಯಕ್ಷರ ಆಯ್ಕೆ ಆಗಲಿಕ್ಕಿದೆ. ದಯವಿಟ್ಟು 1 ವಾರದ ಒಳಗಾಗಿ ಅವರ ಹೆಸರನ್ನು ಕೊಡಬೇಕು. ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಉಳ್ಳಾಲ ವಲಯದಿಂದ ಶ್ರೀಯುತ ಸುರೇಶ್ ಭಟ್ನಗರ್ ಅವರು ಉಳ್ಳಾಲ ವಲಯದಿಂದ ಉಪಾಧ್ಯಕ್ಷರಾಗಿ ಅವರ ಹೆಸರನ್ನು ಸೂಚಿಸಿದ್ದಾರೆ. ಆಮೇಲೆ ಜೊತೆ ಕಾರ್ಯದರ್ಶಿಯಾಗಿ ಉಪ್ಪಳದಿಂದ ಶ್ರೀಮತಿ ರಜನಿ ಚಂದ್ರಕಾಂತ್. ಈ ಸಮಿತಿ ಎಷ್ಟು ಬಲವಾಗ್ತದ ಅಷ್ಟೇ ನಮಗೆ ರೂಟ್ ಲೆವೆಲ್ಗೆ ಹೋಗಿ ಕೆಲಸ ಮಾಡಲಿಕ್ಕೆ ಸುಲಭ ಆಗ್ತದೆ. ಆದ್ದರಿಂದ ಇನ್ನು ಮುಂದಿನ ಸಭೆ ನಾವು ಈಗ ಯಾರೆಲ್ಲ ಚುನಾಯಿತರಾಗಿದ್ದಾರೆ ಪ್ಲಸ್ ಇನ್ನು ಯಾವ ಹೆಸರು ಬರಲಿಕ್ಕಿದೆ ಅವರನ್ನೆಲ್ಲ ಸೇರಿಸಿ ಒಂದು ಸಭೆ ನಡೆಸಿ ನಂತರ ನಾವೆಲ್ಲರೂ ಸಹ ಎಲ್ಲ ತೀಯ ಸಮಾಜದ ಮತ್ತು ಎಲ್ಲ ಕ್ಷೇತ್ರದವರು ಸೇರಿ ಮುಂದಿನ ನಡೆ ಏನಂತೇಳಿ ನಾವು ಮುಂದಿನ ಒಂದು ದಿನಾಂಕವನ್ನು ನಿರ್ಣಯಿಸಿ ಇಲ್ಲಿ ನಾವು ಮುಂದುವರಿಲಿಕ್ಕಿದ್ದೇವೆ. ಸುಧೀರ್ ಅವರು ಪದಾಧಿಕಾರಿಗಳ ಈ ಸಮಿತಿಯ ಪಟ್ಟಿಯನ್ನು ತಮ್ಮ ಮುಂದಿಟ್ಟಿದ್ದಾರೆ. ಇನ್ನು ಇದರಲ್ಲಿ ಇನ್ನು ಕೆಲವು ಸಮಿತಿಗಳಾಗಲಿಕ್ಕಿದೆ. ಪ್ರಚಾರ ಸಮಿತಿ ಬೇರೆ ಆಗಲಿಕ್ಕಿದೆ, ಹಣಕಾಸಿನ ಸಮಿತಿ ಬೇರೆ ಆಗಲಿಕ್ಕಿದೆ, ಆಹಾರ ಸಮಿತಿ ಆಗಲಿಕ್ಕಿದೆ. ಅದು ನಾವು ಕಾಪ್ ಮಾಡೋದ್ರ ಮೂಲಕ ಪ್ರತಿ ವಲಯಕ್ಕೂ ಪ್ರಾತಿನಿಧ್ಯ ಕೊಟ್ಟು ನಾವು ಮಾಡ್ತೇವೆ. ನಿಮ್ಮ ವಲಯ ಅಧ್ಯಕ್ಷರ ಹತ್ರ ಡಿಸ್ಕಸ್ ಮಾಡಿಕೊಂಡು ಮಾಡ್ತೇವೆ ನಾವು. ಅಂದರೆ ಈಗಾಗಲೇ ಬೇರೆ ಬೇರೆ ಹೆಸರುಗಳು ಈಗ ಬಂದಾಗಿದೆ, ಇಲ್ಲಿ ಕೆಲವೆಲ್ಲ ಎಂಟ್ರಿ ಆಗಿದೆ. ಮತ್ತು ಇನ್ನು ಕೆಲವು ಬರದವ್ರದ್ದು ಯಾರ್ದಿದ್ದಾರೆ ಆ್ಯಕ್ಟಿವ್ ಆಗಿರುವವರು ಅವರನ್ನು ಮತ್ತೆ ಇಲ್ಲಿ ಕಾಪ್ ಮಾಡುವಂಥದ್ದು ಆ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ. ಮುಂದಕ್ಕೆ ಆ ವಿವಿಧ ಸಮಿತಿಗಳಿಗೆ ಅವರನ್ನೆಲ್ಲ ಸೇರಿಸ್ಕೊಳ್ತೇವೆ. ಸೊ ಈವರೆಗೆ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೆ ಮೊದಲಾಗಿ ನಿಮ್ಮೆಲ್ಲರ ಜೋರಾದ ಅಭಿನಂದನೆಯನ್ನು ಚಪ್ಪಾಳೆ ಮೂಲಕ ಅವರಿಗೆ ಸಲ್ಲಿಸುವ. ಅವರ ಉಸ್ತುವಾರಿಯಲ್ಲಿ ಈ ಒಂದು ನಾವು ನಮ್ಮ ಒಂದು ಕನಸಿನ ಯೋಜನೆ ಅನ್ನುವಂಥ ಒಂದು ವಿಶ್ವ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿ. ಇದಕ್ಕೆ ಎಲ್ಲ ಆಚಾರ ಭಟ್ಟವರ ಮತ್ತು ಗುರುಕಾರರ ಪ್ರೋತ್ಸಾಹ, ಹಾಗೆ ನಮ್ಮ ಆರಾಧ್ಯ ಮಾತೆ ಭಗವತಿ ಅಮ್ಮನವರ, ಬ್ರಹ್ಮಶ್ರೀ ನಾರಗುರುಯರ ಹಾಗೂ ನಮ್ಮ ತರವಾಡು ಶಕ್ತಿಗಳ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತಾ, ನಮಗೆ ಗುದ್ರೋಳಿ ವಲಯದಿಂದ ಉಪಾಧ್ಯಕ್ಷ ಹುದ್ದೆಗೆ ಪುರುಷ ಸಾಲಿಯನ್ನು ಅವರನ್ನು ಆಯ್ಕೆ ಮಾಡಿದ್ದೇವೆ. ಹೀಗೆ ಇನ್ನು ಬೇರೆ ಹೆಸರುಗಳನ್ನು ಆದಷ್ಟು ಬೇಗ ಕೊಡಿ. ಸೊ ಈವರೆಗೆ ಸಿಕ್ಕಿದ ಹೆಸರು ಇಲ್ಲಿಗೆ ನಾನು ಈಗಾಗಲೇ ಓದಿ ಹೇಳಿದೆ. ಇವರೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಭಗವತಿ.